Bitte. Ja, aber वक्रतुण्डं महाकाय सूर्यकोटिसमप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा ತಂದಾನ ಪೋತಾನೋ ತಂದಾನಾನ ತಂದಾನ ಪೋತಾನೋ ತಂದಾನಾನ ತಂದಾನ ಪೋತಾನೋ ತಂದಾನಾನ ತಂದಾನ ಪೋತಾನೋ ತಂದಾನಾನ ಶರಣುಲೆಕ್ಕುಗ ನಮ ಶರಣುಲೆಕ್ಕುಗ ಶರಣುಲೆಕ್ಕುಗ ನಮ ಶರಣುಲೆಕ್ಕುಗ ಊರುದ ಉಳ್ಳಾಯಗೆ ಶರಣುಲೆಕ್ಕುಗ ಊರ ಉಳ್ಳಾಯಗೆ ಶರಣುಲೆಕ್ಕುಗ ಶರಣುಲೆಕ್ಕುಗ ನಮ ಶರಣುಲೆಕ್ಕುಗ ಶರಣುಲೆಕ್ಕುಗ ನಮ ಶರಣುಲೆಕ್ಕುಗ ಮುಕುಂದ ಸದನಾಕ ಬಂದ ಮುದರಿ ಮುಕುಂದ ಸದನಾಕ ಬಂದ ಮುದರಿ ಮುಕುಂದ ಸದನಾಕ ಬಂದ ಮುದರಿ ಮುಕುಂದ ಸದನಾಕ ಬಂದ ನದಿಯ ಮೇಚಲು ಬೆಣ್ಣೆ ತುಂಗ ನದಿಯ ಮೇಚಲು ಬೆಣ್ಣೆ ತುಂಗ
ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಕೋ ಪಾಲನಾ ಗೋವರ್ಧನೋದ್ಧಾರಕೋ ಪಾಲನಾ ನವನೀತ ಚೋರಾ ನೀಲ ಮೇಘ ಶ್ಯಾಮ ನವನೀತ ಚೋರಾ ನೀಲ ಮೇಘ ಶ್ಯಾಮ ಗೋವರ್ಧನೋದ್ಧಾರಕೋ ಪಾಲನಾ ಗೋವರ್ಧನೋದ್ಧಾರಕೋ ಪಾಲನಾ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ದಾಮೋದರ ವಿಠಲ ಕೃಪಾಕರ ಮಾಧವ ದಾಮೋದರ ವಿಠಲ ಕೃಪಾಕರ ಮಾಧವ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಕೋ ಪಾಲನಾ ಗೋವರ್ಧನೋದ್ಧಾರಕೋ ಪಾಲನಾ ಮಧುಸೂದನ ಮೋಹನ ನಾರಾಯಣ ಕೇಶವ ಮಧುಸೂದನ ಮೋಹನ ನಾರಾಯಣ ಕೇಶವ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಕೋ ಪಾಲನಾ ಗೋವರ್ಧನೋದ್ಧಾರಕೋ ಪಾಲನಾ ಗೋವರ್ಧನೋದ್ಧಾರಕೋ ಪಾಲನಾ ಗೋವರ್ಧನೋದ್ಧಾರಕೋ ಪಾಲನಾ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ ಕನಸು ಕಂಡೆ ಮನದಲ್ಲಿ ಕಳವಳ ಕಂಡೆ ಕನಸು ಕಂಡೇನೆ
ಗಂಟೆ ಪೂಜೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜಯ ನಾರಾಯಣಿ ನಮೋಸ್ತುತೆ. ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಸಿದ್ಧಿ ಬುದ್ಧಿ ಇಷ್ಟ ಗಣಪ ಲಂಬೋದರನೇ ಸಿದ್ಧಿಗೆ ಅಧಿಪತಿ ನೀನೇ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಇಷ್ಟ ಗಣಪ ಲಂಬೋದರನೇ ಸಿದ್ಧಿಗೆ ಅಧಿಪತಿ ನೀನೇ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇ ರಂಭ ಗಣಪತಿಯೇ ನಿನಗೆ ವಂದನೆ ಹೇ ರಂಭ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಸೂಕ್ಷ್ಮನೇತ್ರ ಗಮರುಗಹಸ್ತ ಸುಪುತ್ರ ಮುಕ್ತಿದಾತನೇ. ಸೂಕ್ಷ್ಮನೇತ್ರ ಏಕದಂತ ಸೂಕ್ಷ್ಮಕರ್ಣನೇ ಗಮರುಗಹಸ್ತ ಸುಪುತ್ರ ಮುಕ್ತಿದಾತನೇ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೇ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೇ. ಆನಂದ ಗಣಪತಿಯೇ ನಿನಗೆ ವಂದನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಭಿಷೇಕ ಶ್ರೀರಾಮ ಪಟ್ಟಾಭಿಷೇಕ ಪ್ರತಿದಿನದ ಪುಲ್ಯ 5 ಗಂಟೆ 7 ಹೊತ್ತ ಕಿನ್ಯ ಪಟ್ಟಿನ ಕಿನ್ಯ ಊರು ನಡಪುನ ಈ ಮಾಮಲ್ಲ ಅಪರೂಪದ ಹೆಸರು ಇದನ್ನು ಮಾತೆಲ್ಲ ತಪ್ಪ ಅಂದೆ ಕೆತ್ತಿರುವುದಿಲ್ಲ ಒಟ್ಟು ಇಟ್ಟಿನಕ್ಕೆಲ್ಲ ಎದ್ದೊಂದು ಇರುವುದು ಶ್ರೀರಾಮ ಪಟ್ಟಾಭಿಷೇಕ ಕಿನ್ಯ ಕೇಶವ ಶಿಶು ಮಂದಿರದ ಅಂಗಣರು ನಮ್ಮನ ತಿರುಗ ನಮ್ಮ ಮಕ್ಕಳಿಗೆಲ್ಲ ತೆರಿಪಾಗ ಎದ್ದೊಂದು ವರ್ಗ
ಸಮಾರೋಪ ಸಮಾರಂಭ ರಾತ್ರಿ 6 ಕಾವಡಿ ಮನೆ. ಕರೆನ 30 ವರ್ಷದಿಂದ ಜೋಕ್ಲಿಗೆ ಸಂಸ್ಕಾರ ಕೊರ್ಪಣಂಚಿನ ಕಾರ್ಯ ಮಂತೋದಿತ್ತಿನ ಆ ಕ್ಷೇತ್ರಡು ಏನಿರ್ದು ಕಾಂಡ ನೂತೆನ್ಮ ಕಾಯ್ದ ಗಣಯಾಗ ಅಂಚಿನ ವಿವಿಧ ಕಾರ್ಯಕ್ರಮ ನಡಪವನಂಚಿನ ಆ ಕ್ಷೇತ್ರಗೂ ಈ ಊರ್ದ ಭಕ್ತ ಜನಕಲು ಅರ್ಪಿಸೋನಂಚಿನ ಹೊರೆ ಕಾಣಿಕೆನು ಬೇರೆ ಸಿದ್ಧಿವಿನಾಯಕ ಮಂದಿರದ್ದು ಪಿದಾಡ್ಪವನಿ ಪಣದಂದು ಗುರು ಹಿರಿಯರು ಭಕ್ತ ಬಂಧುಗಳು ಮಾತೆಲ್ಲ ನಿಶ್ಚಯ ಮಂತ್ರಿಕನೇ ಬೇರಿದ ಈ ಸಿದ್ಧಿವಿನಾಯಕ ಮಂದಿರ ದಿನಿ ಪ್ರಾರ್ಥನೆ ಮಂತದ್ದು ಪಿದಾಡ್ರಿಗೆ ಅಂಕಲು ಅಟ್ಟನೆ ಮಂತೊಂದಲ್ಲ ಅಂಚ ಬತ್ತಿಂಚಿ ಮಾತ ಭಕ್ತ ಬಂಧುಲೆಗಳ ಪ್ರಾರ್ಥನೆ ಮನ್ಪಂಚಿನ ಪೂರ್ತುಂಜಿ ವಿಶೇಷವಾದ ಆ ಸಿದ್ಧಿವಿನಾಯಕ ದೇವರ ಪ್ರಾರ್ಥನೆದಾದ ಪಣ್ಣಗ ಮಂತಿಂಚಿ ಕಾರ್ಯಡಾವಾಡು ಹೋಪಿಂಚಿ ಬರ್ಪಿಂಚಿ ಸಾದಿರಾವಾಡು ಒಂಜಿ ರೀತಿದ ತೊಂದರೆ ಆವನ್ ಲೆಕ್ಕ ಎಡ್ಡ ರೀತಿಲಿ ಕಾತದು ಕಿನ್ನೆ ಕೇಶವ ಶಿಶು ಮಂದಿರ ನಡಪಂಚಿನ ಕಾರ್ಯಲ್ಲ ಎಡ್ಡ ರೀತಿಲಿ ನಡಪಾದ ಕೊರಡು ಅಂಚನೆ ಬಿದ್ದಣ್ಣಂಚಿನ ಹೊರೆ ಕಾಣಿಕೆಯನ್ನು ಎಡ್ಡ ರೀತಿಲಿ ಮುಟ್ಟದು ದಾಲಾವಂಜಿ ವಿಘ್ನದಾಂತಿ ಲೆಕ್ಕ ಆ ಸೇವೆಯನ್ನು ಸಂದಾಯಿತ ಮಂತ್ರಿಗಳಿಗೆ ಒವ್ವೇ ಒಂಜಿ ರೀತಿಯ ತೊಂದರೆ ಬಾದಿಗ ಕೊರಂದೆ ಉತ್ತರೋತ್ತರ ಅಭಿವೃದ್ಧಿನ ಅನಾಥ ಸೇವೆಯನ್ನು ಮಂತ್ ಲೆಕ್ಕ ದೇವೇರು ಅನುಗ್ರಹ ಆಶೀರ್ವಾದ ಮಂತ್ಕೊಳ್ಕೊಂಡು ಈ ಕೊಟ್ಟರು ಮಾತೆರೆಯಿಂದ ಕೊಟ್ಟು ದೀವೊಂದು ಕೈ ಮುಗಿದಂತ ಪ್ರಾರ್ಥನೆ. ಶರಣು ಬೆನಕರೇ ಕನಕರೂಪಣೆ ಕಾಮಿನಿ ಸಂಕದೂರವೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಕನಕನೇ ಕನಕರೂಪನೇ ಕಾಮಿನಿ ಸಂಕದೂರವೇ ಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನ ವಿನಾಯಕ ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನ
ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಾಧಾರಣೆ ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಾಧಾರಣೆ ಶರಣು ಬೆನಕನೆ ಕನಕರೂಪಣೆ ಸ್ವಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕರೂಪಣೆ ಸ್ವಾಮಿನಿ ಸಂಗದೂರನೆ शेषभूषण अशेष विघ्ननायक भूषिकासना शेषभूषण अशेष विघ्ननायक दासपुरवर विठ्ठलेशರ ಈಶಗುಣಗಳ ಪೊಗಳುವೆ ದಾಸಪುರವರ ವಿಠ್ಠಲೇಶರ ಈಶಗುಣಗಳ ಪೊಗಳುವೆ ಶರಣು ಬೆನಕನೆ ಕನಕರೂಪಣೆ ಸ್ವಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕರೂಪಣೆ ಸ್ವಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ
ಕಾರ್ಯಕ್ರಮ ಯಶಸ್ವಿಯಾಗಲ್ಲ ಭಕ್ತರಾಗಿ ಮಾತಿರಲ್ಲ ಮೋಕೆಯನ್ನು ಎದುಕೊಂಡು ಈ ಒಂದು ಶೋಭಾಯಾತ್ರೆ ನಮ್ಮ
ఆయన చెప్పున్నా అయితే ఇంక పోయితే చెప్పు ఫుల్ మాట్లాడదు ఎదురు పని పని అవు గారి మెల్లండి ಒಂದಂತೆ ಗ್ಯಾಪ್ ಕೂರ್ಲೆ ಮಿಡ್ಲಿಡ್ ಸೋಕ್ರಿ
Hare
ವಿಚಾರ 30 ಜನ ಒಳ್ಳೆ ഞാനൊന്നും ಮೊದಲು ಆರ್ಡರ್ ಜಾಸ್ತಿ ಎಲಿಪುಟ್ ನರ್ಪ ಸೀತೆಯನ್ನು ಉಳ್ಳಿ ಕತ್ತೆ ಇರೋದಾ ಅದೇ ದೀಪನ ಬಿಟ್ಟಲೆ ಆ ಮುಳ್ಳು
ನಡೆಯಾಗಿ ಹಾಗೆಯೇ ಶ್ರೀರಾಮ ಪಟ್ಟಾಭಿಷೇಕದ ಪ್ರಯುಕ್ತವಾಗಿ ಹಾಗೆಯೇ ಸೀತಾರಾಮನ ದಿಬ್ಬಣವು ಅದ್ಧೂರಿಯಾದ ಶೋಭಾಯಾತ್ರೆಯೊಂದಿಗೆ ಪ್ರವೇಶಿಸ್ತಾ ಇದೆ. ಈಗಾಗಲೇ ಆಗಮಿಸಿದಂತ ಎಲ್ಲ ಭಕ್ತಾದಿಗಳ ಸ್ವಾಗತವನ್ನು ಕೋರುತ್ತಾ ತಮಗಾಗಿ ಪಾನೀಯದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಹಾಗೆಯೇ ಉಪಹಾರದ ವ್ಯವಸ್ಥೆ ಕೂಡ ಇದೆ. ಹಾಗೆಯೇ ಭೋಜನದ ವ್ಯವಸ್ಥೆ ಕೂಡ ಇರುವುದರಿಂದ ಬಂದಂತಹ ಎಲ್ಲ ಸಕ್ಕತ್ತ ಬಾಂಧವರು ಈಗಾಗಲೇ ವಧುವಿನ ದಿಬ್ಬಣವು ದೇಶಾದ್ಯಂತ ಆಗಮಿಸಿ ವೇದಿಕೆಯಲ್ಲಿ ವ್ಯವಸ್ಥೆ ಕೂಡ ಇರುತ್ತದೆ. ತದನಂತರ ಭೋಜನ ಕೇಶವ ಶಿಶು ಮಂದಿರದ ಈ ಒಂದು ಸುಂದರ ದೃಶ್ಯ ಕ್ರಿಯೆಯ ಮಾತಿಲ್ಲ ಖುಷಿ ಇತ್ತೆ ಆರಣ ಕೊಂಡನ ದಿಬ್ಬಣ ಇತ್ತೆ ಕೇಶವ ಶಿಶು ಮಂದಿರದ ಈ ಒಂದು ಮಂಟಪಕ್ಕೆ ಹೋಗಿದ್ದಾನೆ. ನನ್ನ ಕೆಲವೇ ಕೊಟ್ಟು ಆಣನ ದಿಬ್ಬಣ ಶ್ರೀರಾಮ ದೇವರ ದಿಬ್ಬಣ ಮರದೊಂದು ಬತ್ತಿನಂಚಿನ ಊರ್ದ ಮರಬುರ್ದ ಮಾತುಗಂಡರಿಲ್ಲ ಶಿಶು ಮಂದಿರದ ಪ್ರತಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಬಂದಿಲ್ಲ. ಅಂಚನೆ ಬತ್ತಿನಗಳಿಗೆ ಲಘು ಪಾನೀಯ ಲಘು ಉಪಹಾರ ಪಕ್ಕ ವನಸ್ಥ ವ್ಯವಸ್ಥೆಗಳು ಮಾತಿಲ್ಲ ನೀನು ಸ್ವೀಕಾರ ಮಾಡಿದೆ ಶಿವಶಿವನೇ ಮತ್ತು ಪರವಾದ ವಿನಂತಿ ಬಂದದ್ದು ದಯವಿಟ್ಟು ಮಾತು ಬಂದ ಬಿಟ್ಟರೆ ಉಪಹಾರ ಬೇಡ ನಾವು ಅದರಲ್ಲಿ ಮೂರೇ ಆಗುದು. ಇನ್ನೊಬ್ರು ಸೇರಿ ಆರತಿ ಮಾಡಿ. ಶ್ರೀಯೇ ಜಾತಶ್ರಿಯಾ ನಿರಿಯ ಶ್ರೀಯಂ ವಸ ಅಮೃತೋತ್ತಮ ಪರಿಪಾಲನ ಸರ್ವತ ಶಾಂತಿ. ಮುಂದೆ ಬನ್ನಿ, ನೀವು ಗಂಡ ಹೆಂಡತಿ.
ಸುನಾಭ ಅನ್ನುವಂತಹ ಹೆಸರಿನ ಶಿವಧನುಸ್ಸು ಮಿಥಿಲಾ ನಗರದ ರಾಜನ ಕೈಯಲ್ಲಿ. ಮಿಥಿ ಅನ್ನುವಂತಹ ರಾಜ ಆ ದೇಶವನ್ನ ಕಟ್ಟಿದ ಕಾರಣ ಆ ದೇಶದ ಹೆಸರು ಮಿಥಿಲೆ ಅಂತ ಬಂತು. ಜನಕ ಅಂತ ಆ ರಾಜನ ಹೆಸರು. ಆ ಮಿಥಿಲಾ ನಗರವನ್ನ ಕಟ್ಟಿದಂತಹ ಜನಕ ರಾಜನ ಇಡೀ ಪರಂಪರೆಯಲ್ಲಿ ಬಂದಂತಹ ಎಲ್ಲ ರಾಜರುಗಳ ಹೆಸರಲ್ಲೂ ಕೂಡ ಜನಕ ಅನ್ನುವಂತಹ ಹೆಸರು ಸೇರಿಕೊಂಡಿದೆ. ದೇವರಾತ ಜನಕ ಅನ್ನುವಂತಹ ಒಬ್ಬ ರಾಜನಿಗೆ ಆತ ಮಾಡಿದಂತಹ ಸಾಧನೆಗೆ ಮೆಚ್ಚಿ ದೇವತೆಗಳು ಅನುಗ್ರಹ ಮಾಡಿದಂತಹ ಧನುಸ್ಸು ಏನಿದೆ, ವಿಶ್ವಕರ್ಮ ನಿರ್ಮಿತವಾದಂತಹ ಧನುಸ್ಸನ್ನ ದಕ್ಷಯಜ್ಞದ ಸಮಯದಲ್ಲಿ ಇಡೀ ಲೋಕವನ್ನ ಶಿವ ಸಿಟ್ಟು ಬಂದಾಗ ಸುಟ್ಟು ಹಾಕ್ತಾನೆ ಅನ್ನುವ ಕಾರಣಕ್ಕೋಸ್ಕರ ಆತ ತನ್ನಲ್ಲಿದ್ದಂತಹ ಕೈಯಲ್ಲಿದ್ದಂತಹ ಧನುಸ್ಸನ್ನ ದೇವತೆಗಳಿಗೆ ಹಸ್ತಾಂತರ ಮಾಡಿದ್ದ. ಆ ಸುನಾಭವನ್ನ ಶಿವಧನುಸ್ಸನ್ನ ಮಿಥಿಲೆ ನಗರವನ್ನ ಆಳಿದಂತಹ ದೇವರಾತ ಜನಕ ಅನ್ನುವಂತಹ ಮಹಾರಾಜನಿಗೆ ಕೊಟ್ಟಿದ್ರು. ಆ ಧನುಸ್ಸನ್ನ ಯಾರಿಗೂ ಅವರ ಪರಂಪರೆಯಲ್ಲಿ ಒಬ್ಬರಿಗೂ ಕೂಡ ಎತ್ತಲಿಕ್ಕಾಗ್ಲಿಲ್ಲ, ಹೆದೆಯೇರಿಸಲಿಕ್ಕಾಗ್ಲಿಲ್ಲ. ಅನೇಕ ಶತಮಾನಗಳ ಕಾಲ ಮಿಥಿಲಾ ನಗರದಲ್ಲಿ ಪೂಜೆಗೊಳ್ತಾ ಇದ್ದಂತಹ ಆ ಧನುಸ್ಸನ್ನ ಮೊದಲ ಬಾರಿಗೆ ಹೆದೆಯೇರಿಸಿದಂತವ ಪ್ರಭು ಶ್ರೀರಾಮಚಂದ್ರ. ಹೆದೆಯೇರಿಸಲಿಕ್ಕೆ ಅಂತ ಹೊರಡಬೇಕಾದ್ರೆಯೇ ಆ ಧನುಸ್ಸು ದೊಡ್ಡ ಶಬ್ದದ ಜೊತೆಗೆ ಮುರಿದು ಬೀಳ್ತದೆ. ಆ ಸಮಯದಲ್ಲಿ ಆ ದೇಶವನ್ನ ಆಳ್ತಾ ಇದ್ದಂತಹ ಜನಕ ಮಹಾರಾಜನ ಹೆಸರು ಸೀರಧ್ವಜ ಜನಕ. ಸೀರಧ್ವಜ ಜನಕನ ಮಗಳು ಸೀತೆ. ಸೀರಧ್ವಜ ಜನಕನಿಗೆ ಒಬ್ಬ ತಮ್ಮ ಇರ್ತಾನೆ, ಆತನ ಹೆಸರು ಕುಶಧ್ವಜ ಜನಕ ಅಂತ. ಸಾಕಾಂಶ ಅನ್ನುವಂತಹ ರಾಜ್ಯದಲ್ಲಿ ಇಕ್ಷುಮತಿ ನದಿ ತೀರದಲ್ಲಿ ಆತ ವಾಸ ಮಾಡ್ತಾ ಇದ್ದ. ಯಾವಾಗ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಸೇರಿ ಮಿಥಿಲೆಗೆ ಬಂದು ಆ ಧನುಸ್ಸನ್ನು ಸುನಾಭವನ್ನ ಹೆದೆಯೇರಿಸಿದಾಗ ಅದು ಮುರಿದು ಹೋಯ್ತು. ಅವತ್ತಿನ ದಿನ ಆತ ಮನಸ್ಸಲ್ಲಿ ಮಾಡಿದಂತಹ ಸಂಕಲ್ಪ ಈಡೇರುವ ದಿನ. ಕುಲಗುರುಗಳಾದಂತಹ ಗೌತಮ ಅಹಲ್ಯೆಯರ ಮಗನಾದಂತಹ ಶತಾನಂದರ ಸಮ್ಮುಖದಲ್ಲಿ ಘೋಷಣೆ ಮಾಡ್ತಾನೆ, ನನ್ನ ಮಗಳನ್ನ ಸೀತೆಯನ್ನ ಈತನಿಗೆ ವಿವಾಹ ಮಾಡಿಕೊಡ್ತೇನೆ ಅಂತ. ಅವತ್ತಿನ ದಿನ ಈತನ ತಮ್ಮನಾದಂತಹ ಕುಶಧ್ವಜ ಜನಕ ಸಾಕಾಂಶ ನಗರದವ, ಆತನ ಇಬ್ಬರು ಮಕ್ಕಳು ಮಾಂಡವಿ ಶ್ರುತಕೀರ್ತಿ, ಇವರ ವಿವಾಹವನ್ನು ಕೂಡ ಅದೇ ದಿನದಲ್ಲಿ ನಡೆಸುವುದು ಅಂತ ಸಂಕಲ್ಪ ಮಾಡಿ ಪ್ರಭು ಶ್ರೀರಾಮಚಂದ್ರನ ತಂದೆಯಾದಂತಹ ರಾಜ ದಶರಥನಲ್ಲಿಗೆ ಶತಾನಂದರು ಕಳಿಸಿದಂತಹ ದೂತರು ಹೋಗಿ ತಿಳಿಸಿದಂತಹ ವಿಷಯ. ಅಲ್ಲಿಂದ ಕುಲಪುರೋಹಿತರಾದಂತಹ ವಸಿಷ್ಠರ ಜೊತೆ ಸೇರಿಕೊಂಡು ರಾಜ ದಶರಥ ಪರಿವಾರ ಸಮೇತವಾಗಿ ಮಿಥಿಲಾ ನಗರಕ್ಕೆ ಆಗಮಿಸಿ ಮಿಥಿಲೆಯಲ್ಲಿ ಪುಷ್ಯ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಮದುವೆಯಾದಂತಹ ಪ್ರಭು ಶ್ರೀರಾಮಚಂದ್ರನ ದಿನವನ್ನ ಮತ್ತೆ ಇವತ್ತಿನ ನೆನಪಿಸ್ತಾ ಇದ್ದೇವೆ. ಈ ನಗರಕ್ಕೂ ಕೂಡ ಇವತ್ತಿನ ದಿನಕ್ಕೆ ಮಿಥಿಲಾ ಅಂತಲೇ ಹೆಸರಿಟ್ಟಿದ್ದೇವೆ. ಮಿಥಿಲಾ ನಗರಕ್ಕೆ ಪ್ರಭು ಶ್ರೀರಾಮಚಂದ್ರನ ಪ್ರವೇಶ ಆಗಿದೆ. ದಶರಥನ ಸ್ಥಾನದಲ್ಲಿ ನಿಂತುಕೊಂಡು ದಂಪತಿಗಳಿಬ್ಬರು ಕಲ್ಯಾಣೋತ್ಸವ ನಡೆಸಲಿಕ್ಕಿದ್ದಾರೆ. ಸೀತೆಯ ಕಡೆಯಿಂದ ಕೂಡ ದಂಪತಿಗಳಿಬ್ಬರು ಸೀತೆಯ ತಂದೆ ತಾಯಿಯ ಸ್ಥಾನದಲ್ಲಿ ಸೀರಧ್ವಜ ಜನಕ ಸುನಯನೆ ಅವರ ಸ್ಥಾನದಲ್ಲಿ ನಿಂತುಕೊಂಡು ಕಲ್ಯಾಣ ಮಾಡಲಿಕ್ಕೆ ಅಂತ ದಂಪತಿಗಳು ತಯಾರಾಗಿದ್ದಾರೆ. ಈ ಸೀತಾರಾಮರ ಕಲ್ಯಾಣವನ್ನ ಮಾಡುವುದರಿಂದಾಗಿ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ದೇವರ ಮಾತಿರುವಂಥದ್ದು ಗೀತೆಯಲ್ಲಿ. ಯಾವ ರೂಪದಲ್ಲಿ ನೀವು ನನ್ನನ್ನು ಆರಾಧನೆ ಮಾಡ್ತೀರಾ ಅದೇ ರೂಪದಲ್ಲಿ ನಾನು ನಿಮ್ಗೆ ಅನುಗ್ರಹ ಮಾಡ್ತೇನೆ ಅಂತ. ಇವತ್ತು ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತೇವೆ ಅಂತ ಆದ್ರೆ ಅದರಿಂದಾಗಿ ರಾಮನಿಗೆ ಏನಾಗಬೇಕು, ಸೀತೆಗೆ ಏನಾಗಬೇಕು ಅಂತಲ್ಲ, ನಮಗೇನಾಗಬೇಕು ಅಂತ ಪ್ರಶ್ನೆ. ದೇವರ ಅನುಗ್ರಹದಲ್ಲಿ ಇವತ್ತಿನ ಕಾಲಗತಿಗನುಸಾರವಾಗಿ ನಾವು ಕಾಣ್ತಾ ಇರುವಂಥದ್ದು ಮನೆಗಳಲ್ಲಿ 4 ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳು ಏನು ಕರಿತೇವೋ ಅದರಲ್ಲಿ ಬ್ರಹ್ಮಚರ್ಯ ಆಶ್ರಮದವರನ್ನು, ವಾನಪ್ರಸ್ಥಾಶ್ರಮದವರನ್ನು ಮತ್ತು ಸನ್ಯಾಸಾಶ್ರಮ, ಈ 3 ಆಶ್ರಮಗಳನ್ನ ಪಾಲನೆ ಪೋಷಣೆ ಮಾಡುವ ಗುರುತರ ಜವಾಬ್ದಾರಿ ಇರುವಂಥದ್ದು ಗೃಹಸ್ಥಾಶ್ರಮದಲ್ಲಿ. ಈಗಿನ ಕಾಲಗತಿಗೋಸ್ಕರ ಅದು ಒಂದೇ ಶ್ರೇಷ್ಠವಾದ ಆಶ್ರಮ ಉಳ್ಕೊಂಡಿರುವಂಥದ್ದು. ಅದಕ್ಕೋಸ್ಕರ ಧನ್ಯೋ ಗೃಹಸ್ಥಾಶ್ರಮ ಅಂತ ಮಾತಿದೆ.
ಅಂತಹ ಧನ್ಯತೆಯ ಗೃಹಸ್ಥಾಶ್ರಮದ ಜೀವನ ನಮ್ಮೆಲ್ಲರ ಪಾಲಿಗೆ ಆಗಬೇಕು ಅಂತಾದರೆ ಅದೇ ರೂಪದಲ್ಲಿ ದೇವರನ್ನ ಆರಾಧನೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಾವು ದಂಪತಿಗಳು ಅನ್ಯೋನ್ಯ ಪ್ರೀತಿಯಿಂದ ಜೀವನ ಮಾಡಲಿಕ್ಕೆ ಬೇಕಾದಂತಹ ಇಷ್ಟಾರ್ಥವನ್ನ ದೇವರು ನಮಗೆಲ್ಲ ಅನುಗ್ರಹ ಮಾಡಲಿ, ಲೋಕ ಕಲ್ಯಾಣವನ್ನ ಮಾಡಲಿ. ಎಷ್ಟೋ ಸಾವಿರ ವರ್ಷಗಳ ಕಾಲ ಹೇಗೆ ರಾಮರಾಜ್ಯ ಇತ್ತೋ ಅಂತಹ ರಾಮರಾಜ್ಯ ನಮ್ಮ ದೇಶ ಆಗಲಿ ಅನ್ನುವಂತಹ ಕಲ್ಪನೆಯನ್ನ, ಕನಸನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಕಲ್ಯಾಣೋತ್ಸವಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಆರಂಭದಲ್ಲಿ ಈಗ ಸ್ವಾಗತ ಮಾಡಿಯಾಗಿದೆ. ಆರಂಭದಲ್ಲಿ ಎರಡೂ ಕಡೆಯವರು ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಆದ ನಂತರ ಆಚಮನೀಯ ಮಾಡಿ ಸಂಕಲ್ಪ ಮಾಡಿ ಆದ ನಂತರ ಸೀತೆಯನ್ನು ರಾಮನಿಗೆ ಮದುವೆ ಮಾಡಿ ಕೊಡ್ತೇವೆ ಅನ್ನುವಂತಹ ಮಾತನ್ನು ಸಭೆಯ ಮುಂದೆ ತಿಳಿಸುವುದಕ್ಕೋಸ್ಕರ ವಾಗ್ದಾನ ಅನ್ನುವಂತಹ ಪ್ರಯೋಗ, ನಿಶ್ಚಯ ತಾಂಬೂಲ ಅಂತ ಕರಿತೇವೆ. ವೀಳ್ಯದೆಲೆ ಪಟ್ಟಿಯನ್ನು ಎರಡೂ ಕಡೆಯವರು ಬದಲಾಯಿಸಿಕೊಳ್ತಾರೆ. ನಿಶ್ಚಯ ತಾಂಬೂಲ ಆದ ನಂತರ ಹುಡುಗನ ಕಡೆಯವರಿಂದ ಗಣಪತಿ ಪೂಜೆ, ಹುಡುಗಿಯ ಕಡೆಯವರಿಂದ ಕಲಶಾರಾಧನೆ, ವರುಣ ಪೂಜೆ ಗಣಪತಿ ಪೂಜೆ ನಡೆದ ನಂತರ ನೇರವಾಗಿ ಅಂತರ್ಪಟ ಹಿಡಿದು ಸೀತಾರಾಮರಣ್ಣ ವೇದಿಕೆಯಲ್ಲಿ ಪರಸ್ಪರ ಅಭಿಮುಖವಾಗಿ ನಿಲ್ಲಿಸಿ ಮಂಗಲಾಷ್ಟಕ ಪುರಸ್ಸರವಾಗಿ ಸ್ಥಿರ ಲಗ್ನದ ಶುಭ ಮುಹೂರ್ತ ಅಮೃತಗಳಿಗೆ ಫಲವನ್ನು ಕೊಡುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮಂಗಲಾಷ್ಟಕವನ್ನು ಹೇಳಿ ಮಾಲಾಧಾರಣೆ ಮಾಡಿ ಆನಂತರ ಕನ್ಯಾದಾನ ಸಂಕಲ್ಪ ಮಾಡಿ ಪ್ರಭು ಶ್ರೀರಾಮಚಂದ್ರನಿಗೆ ಸೀತಾದೇವಿಯನ್ನು ವಿವಾಹ ಮಾಡಿಕೊಡುವಂತಹ ಕನ್ಯಾದಾನ, ಮಾಂಗಲ್ಯ ಬಂಧನ. ಇದು ಆದ ನಂತರ ಇವತ್ತಿನ ಸಭೆಯಲ್ಲಿ ಹೇಗೆ ರಾಮಸೀತೆಯರ ಎರಡೂ ಕಡೆಯಿಂದ ಹಿರಿಯವರಾಗಿ ದಂಪತಿಗಳು ಕೂತಿದ್ದಾರ, ಅದೇ ರೀತಿಯಾಗಿ ನಮ್ಮ ದಶರಥನ ಜೊತೆಗೆ ಬಂದಿರುವಂತಹ ಕುಲಪುರೋಹಿತರಾದಂತಹ ವಸಿಷ್ಠರ ಸ್ಥಾನದಲ್ಲಿ ನಮ್ಮೆಲ್ಲರ ಸುಯೋಗ. ನಮ್ಮ ಸಮಾಜವನ್ನು ಮುನ್ನಡೆಸುವಲ್ಲಿ ಯಾವ ರೀತಿಯಲ್ಲಿ ಜೀವನ ಇರಬೇಕು, ಸಮಾಜ ಯಾವ ರೀತಿಯಾಗಿ ಇರಬೇಕು, ನಾವೆಲ್ಲ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅನ್ನುವುದಕ್ಕೋಸ್ಕರ ಇಡೀ ಸಮಾಜದ ವೈದ್ಯರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ ನಮ್ಮ ಜೊತೆಗಿದ್ದಾರೆ. ಅವರು ವಸಿಷ್ಠರ ಸ್ಥಾನದಲ್ಲಿ ಇದ್ದುಕೊಂಡು ವಿವಾಹ ಮಂಗಳೋತ್ಸವ ಆದ ಕೂಡಲೇ ಅಲ್ಲಿ ವಸಿಷ್ಠರು ಅವತ್ತಿನ ದಿನದಲ್ಲಿ ಮಿಥಿಲೆಯಲ್ಲಿ ಏನು ಜನತೆಗೆ ಶುಭ ಹಾರೈಕೆ ಮಾಡಿದ್ರ ಆ ಶುಭ ಹಾರೈಕೆಯನ್ನು ಇವತ್ತು ಡಾಕ್ಟ್ರು ಮಾಡುವವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಶ್ವಾಮಿತ್ರರ ಸ್ಥಾನದಲ್ಲಿ ನಮ್ಮ ಈ ರಾಮಾಯಣ ಸತ್ರ ಏನು ನಡೀತಾ ಇದೆ, ಈ ರಾಮಾಯಣ ಸತ್ರದ ಹಿಂದಿನ ಶಕ್ತಿ ಅದು ನಮ್ಮ ಪುಂಡರೀಕಾಕ್ಷರು, ಯೋಗಾಚಾರ್ಯ ಪುಂಡರೀಕಾಕ್ಷರು ವಿಶ್ವಾಮಿತ್ರನ ಸ್ಥಾನದಲ್ಲಿ ನಿಂತುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಳ್ಬೇಕು ಅಂತ ಹಿರಿಯವರ ಹತ್ರ ಇಬ್ಬರ ಹತ್ರ ಸೇರಿದಂತಹ ಸಭಾಸದರ ಹತ್ರ ಆಜ್ಞೆಯನ್ನು ಕೇಳ್ತಾ ಕರ್ಮಾಂಗವನ್ನು ಮುಂದುವರಿಸ್ತಾ ಇದ್ದೇವೆ. ಓಂ ಸೂದರಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಯೋ ದೇವಸ್ಸವಿತಾ ಅಸ್ಮಾಕಂ ದಿಯೋ ಧರ್ಮಾದಿಗೋಚನೆ ಪ್ರೇರಯೇತ್ತಸ್ಯ ತದ್ಭರ್ಗಸ್ತದ್ವರೆಣ್ಯಮುಪಾಸ್ಮಹೇ. ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವೇಃ ಪಿತಾ. ಪವಿತ್ರಂತ ಇತ್ಯಸ್ಯ ಆಂಗಿರಸಃ ಪವಮಾನ ಸೋಮೋ ಜಗತಿ ಪವಿತ್ರಧಾರಣೆ ವಿನಿಯೋಗಃ. ಓಂ ಪವಿತ್ರಂ ದೇವಿತಾತಂ ಬ್ರಹ್ಮಣಸ್ಪತೆ ಪ್ರಭರ್ಗಾತ್ರಾಣಿ ಪರ್ಯೇಷು ವಿಶ್ವತಾಃ ಅತಪ್ತನೋರ್ನತದಾಮೋ ಅಷ್ಣದೇ ಷುಡಾಸೈದ್ವಹನ್ ತತ್ಸಮಾಚತ. ಓಂ ಸ್ವಸ್ತಿ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ. ಶತೀಪುರಂದರಾಭ್ಯಾಂ ನಮಃ. ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಸೀತಾರಾಮಾಭ್ಯಾಂ ನಮಃ. ಮಾತಾಪಿತೃಭ್ಯಾಂ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ವಾಸ್ತುದೇವತಾಭ್ಯೋ ನಮಃ. ಆದಿತ್ಯಾದಿನವಗ್ರಹದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಏತತ್ಕರ್ಮ ಪ್ರಧಾನದೇವತಾಭ್ಯೋ ನಮಃ. ಅವಿಘ್ನಮಸ್ತು. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನನಾಶೋಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ. ದ್ವಾದಶೈತಾನಿ ನಾಮಾನಿ ಪಠೇತ್ ಶೃಣುಯಾದಪಿ. ಪೂಜಾರಂಭೆ ವಾಹೇ ಚ ಪ್ರವೇಶೇ ವಿಕ್ರಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ಲಕ್ಷ್ಮೀಪತೆ ತೇಂಘ್ರೀಗಂ ಸ್ಮರಾಮಿ. ಲಾಭಸ್ತೇಷಾಂಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯಃ. ಏಷಾಮಿಂದೇವರಶ್ಯಾಮೋ ಹೃದಯಸ್ಥೋ ಜನಾರ್ದನಃ. ವಿನಾಯಕಂ ಸರಸ್ವತೀಂ ಪ್ರಣಮ್ಯಾದೌ ಸರ್ವಕಾರ್ಯಾರ್ಥಸಿದ್ಧಯೇ.
अभीप्सितार्थसिद्ध्यर्थं पूजितो यस्वनासुरैः सर्वविघ्नच्छिदे गोविन्द गोविन्द विष्णोराज्ञया प्रवर्तमानस्य आद्यब्रह्मणः द्वितीयपरार्धे विष्णुपदे श्रीश्वेतवाराहकल्पे वैवस्वतमन्वन्तरे अष्टाविंशतितमे युगचतुष्के कलियुगे प्रथमचरणे जम्बुद्वीपे भारतवर्षे दक्षिणापते परशुरामक्षेत्रे बौद्धावतारे दण्डकारण्ये देशे सन्धौ वर्तमानव्यावहारिके प्रभवाद्याः षष्ट्याः संवत्सराणां मध्ये स्वस्ति श्री विकारिनाम संवत्सरस्य दक्षिणायने शरदृतौ आश्वेजमासे शुक्लपक्षे अद्य पौर्णम्यां शुभतिथौ अद्य वासरावासरस्तु भानुवासरयुक्तायाम् अद्य दिवसनक्षत्रञ्च उत्तराभाद्रादिवसनक्षत्रे शुभवार शुभयोग शुभकरणाद्येवं गुण विशेषणविशिष्टायाम् अस्मिन् शुभतिथौ परमेश्वर आज्ञारूपं सकलशास्त्रोक्तफलसिद्ध्यर्थं श्रुतिस्मृतिपुराणोक्तफलप्राप्त्यर्थम् अस्माकं सह कुटुंबानां सपरिवाराणां समस्त भक्त महाजनानां द्विपद चतुष्पद सहितानां क्षेमस्थैर्य विजय वीर्य आयुः आरोग्य ऐश्वर्याणाम् अभिवृद्ध्यर्थं धर्म अर्थ काम मोक्षाख्य चतुर्विध पुण्य फल पुरुषार्थ सिद्ध्यर्थम आयुः कामार्थ सिद्ध्यर्थम महर्दशायाम् अंतर्दशायाम् अंतरंतर्दशायां प्रत्यंतरदशायाम् अंतर्भुक्तौ प्रत्यंतर्भुक्तौ च सूचित समस्त ग्रहचार पीड़ा परिहार द्वारा धन कनक वस्तु वाहन भूषणादि अभीष्ट सिद्धिं कामयमानः कार्येषु सूचित अरिष्ट निवृत्ति द्वारा चिंतित सदभीष्ट सिद्ध्यर्थं महतिना नाना योनिषि जनित्वा केनापि भाग्य विशेषेण इदानीं मनुष्य जन्म ज्ञानतः अज्ञानतः कृतानां महापातक कोप उपपातकादीनां नवविधानां नवानां पापानां सद्यः अपनोदनद्वारा श्री सीताराम प्रीत्यर्थं गंगावालुकाभिः सप्तर्षिमण्डलपर्यन्तं कृतराशेः वर्षसहस्रावसाने वालुकापकर्षणक्रमेण सर्वराशि अपकर्षणसंमितकाले ब्रह्मलोके निवाससिद्ध्यर्थं तिलैः सूर्यमण्डलपर्यन्तं कृतराशेः सूर्यमण्डलपर्यन्तं कृतराशेः ಎಳ್ಳಿನ ರಾಶಿಯನ್ನು ಭೂಮಿಯ ಮೇಲೆ ಹಾಕ್ತಾ ಹೋದರೆ ಸೂರ್ಯಮಂಡಲದವರೆಗೆ ಎಳ್ಳಿನ ರಾಶಿಯನ್ನು ಹಾಕಿದರೆ ಎಷ್ಟು ದೊಡ್ಡ ರಾಶಿ ಆಗ್ತದ, ಅಷ್ಟು ರಾಶಿಯಿಂದ ಒಂದು ಎಳ್ಳನ್ನು ವರ್ಷ ಸಹಸ್ರಾವಸಾನ ಕಾಲೆ 1000 ವರ್ಷಕ್ಕೆ ಒಂದು ಎಳ್ಳನ್ನು ಆ ರಾಶಿಯಿಂದ ತೆಗಿತಾ ಹೋದರೆ ಭೂಮಿಯಿಂದ ಸೂರ್ಯಮಂಡಲ ಪರ್ಯಂತ ಇದ್ದಂತಹ ಎಳ್ಳಿನ ರಾಶಿಯ ಪೂರ್ತಿ ಎಳ್ಳು ಮುಗಿಬೇಕು ಅಂತಾದರೆ ಎಷ್ಟು ವರ್ಷ ತಗಲ್ತದೋ ಅಷ್ಟು ವರ್ಷಗಳ ಕಾಲ ನಾವು ಈ ದೇಶದಲ್ಲಿ ಹಿಂದವಿ ಕಲ್ಪನೆ ಅಂತ ಏನಿದೆ, ಹಿಂದುತ್ವ ಅಂದರೆ ಏನಿದೆ, ಸನಾತನತೆ ಅಂದರೆ ಏನಿದೆ, ಆ ಸಾತ್ವಿಕವಾಗಿ ನಮ್ಮ ದೇಶ ರಾಮರಾಜ್ಯವಾಗಿ ಉಳಿಯುವ ಹಾಗೆ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಇಡೀ ದೇಶವಾಸಿಗಳಿಗೆ ಪ್ರಾಪ್ತವಾಗಲಿ ಅನ್ನುವ ದೃಷ್ಟಿಯಿಂದ ನಾವು ಇವತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ವಾಕ್ಯದ ಅರ್ಥ. ತಿಲೈಃ ಸೂರ್ಯಮಂಡಲಪರ್ಯಂತಂ ಕೃತ ರಾಶೇಃ ವರ್ಷಸಹಸ್ರಾವಸಾನೆ ಏಕೈಕತಿಲಾಪಕರ್ಷಣಕ್ರಮೇಣ ಸರ್ವರಾಶಿ ಅಪಕರ್ಷಣ ಸಂಮಿತಕಾಲೆ ಬ್ರಹ್ಮಲೋಕೆ ನಿವಾಸಸಿದ್ಧ್ಯರ್ಥಂ ಕರಿಷ್ಯಮಾಣ ರಾಷ್ಟ್ರಕಾರ್ಯೇಷು ಸೂಚಿತ ಸರ್ವಾರಿಷ್ಟಪರಿಹಾರದ್ವಾರಾ ಸರ್ವಾಭೀಷ್ಟಸಿದ್ಧ್ಯರ್ಥಂ ಯವೈಃ ಗ್ರಹಮಂಡಲಪರ್ಯಂತಂ ಕೃತರಾಶೇಃ ವರ್ಷಸಹಸ್ರಾವಸಾನೆ ಏಕೈಕ ಯವಾಪಕರ್ಷಣಕ್ರಮೇಣ ಸರ್ವರಾಶಿ ಅಪಕರ್ಷಣಸಂಮಿತಕಾಲೆ ಬ್ರಹ್ಮಲೋಕೆ ನಿವಾಸಸಿದ್ಧ್ಯರ್ಥಂ ತ್ರಿಗುಣೀಕೃತ ಅಗ್ನಿಷ್ಟೋಮ ಅತಿರಾತ್ರ ಅಪ್ತೌರ್ಯಾಮ ಸಾಂತಪನ ವಾಜಪೇಯ ಪೌಂಡರೀಕ ಅಶ್ವಮೇಧಾದಿ ಶತಕ್ರತು ಪುಣ್ಯಫಲಾವಾಪ್ತ್ಯರ್ಥಂ अस्माभिः सह अस्माकं 10 पूर्वे 10 अपरांश्च परेशांश्च मद्वंशानाम् अस्माकं वंशानां पितॄणां नरकादुत्तीर्य अनेक कोटि दिव्य युग पर्यन्तं शाश्वत ब्रह्मलोके निवास सिद्ध्यर्थम् अस्मिन् क्षेत्रे अस्माभिः उद्दिश्य करिष्यमाण समस्त राष्ट्र कार्येषु सूचित सर्वारिष्ट परिहार द्वारा सर्वाभीष्ट सिद्ध्यर्थं यथा मीलित उपचार द्रव्ये सह आचार्योक्त विधिना सीताराम राघवयोः
ಕಲ್ಯಾಣ ಮಹೋತ್ಸವಂ ಕರಿಷ್ಯೆ ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಾದಿಕಂ ಕರಿಷ್ಯೆ. ಓಂ ಗುಂಗುರುಭ್ಯೋ ನಮಃ. ಅನುಜ್ಞಾಂ ದತ್ತ ಗಂಗಣಪತಯೇ ನಮಃ. ನಿಧಾಶ್ಚ ನಿರ್ಮಲಾಃ ಪಾವನಾ ಶೀತಲಾಶ್ಚೈವ ಪೂತಾಃ ಸೂರ್ಯಸ್ಯ ರಶ್ಮಿಭಿಃ. ಶಿವಾಮೃತಾಯೇ ನಾರಾಯಣ್ಯೇ ನಮೋ ನಮಃ. ಆತ್ಮಾನಂಚ ಅಲಂಕೃತ್ಯ ಪ್ರೋಕ್ತೋ ಜೀವೋ ದೇವಃ ಸನಾತನಃ ತ್ಯಜೇದಜ್ಞಾನನೈರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಹೃದಯ ಸ್ಥಿತಂ ಪಂಕಜಮಷ್ಟಪತ್ರಂ ಸಕೇಸರಂ ಕರ್ಣಿಕನಾಳಯುಕ್ತಂ ಅಂಗುಷ್ಟಮಾತ್ರಂ ಮನಯಾತ್ಮನೇ ನಮಃ ಪರಮಾತ್ಮನೇ ನಮಃ. ಆತ್ಮಾನಂಚ ಅಲಂಕೃತ್ಯ ಓಂ ಮಾತಾ ಪಿತಾಮಹಿ ಚೈವ ತಥೈವ ಪ್ರಪಿತಾಮಹಿ ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹಃ ಮಾತಾಮಹಸ್ತತ್ಪಿತಾ ಚ ಪ್ರಮಾತಾಮಹಕಾದಯಃ ಏತೆ ಭವಂತು ಸುಪ್ರೀತಾಃ ಪ್ರಯಚ್ಛಂತು ಚ ಮಂಗಲಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಭ್ಯೋ ನಮಃ. ಅನುಜ್ಞಾಂ ದತ್ತ ಗಣಾನಾಂ ತ್ವಾ ಶೌನಕೋ ಗೃತ್ಸಮದೋ ಗಣಪತಿರ್ಜಗತಿ ಗಣಪತ್ಯಾವಾಹನೆ ವಿನಿಯೋಗಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಶ್ರಾವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಾಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಸ್ವಸ್ತಿಕಾ ಮಧ್ಯೆ ಸಾಂಗಂ ಸಪರಿವಾರಂ ಸಾಯುಧಂ ಸುಶಕ್ತಿಕಂ ವಿಘ್ನಧ್ವಾಂತ ನಿವಾರಣೈಕತರಣಂ ಹೃದ್ದಿ ಬುದ್ಧಿ ಸಹಿತಂ ಮಹಾ ಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆವಾಹಯಾಮಿ ಪುಷ್ಪಾಂಜಲಿಂ ಸಮರ್ಪಯಾಮಿ. ಆಸನಮಿದಂ ಸ್ವಾಗತಮಸ್ತು. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಹಸ್ತಯೋರರ್ಘ್ಯಮರ್ಘ್ಯಂ. ಓಂ ಏಕದಂತಾಯ ನಮಃ ಕಪಿಲಾಯ ನಮಃ ಧೂಮ್ರಕೇತವೇ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರಾಯ ನಮಃ ಗಜಾಹೇರಂಬಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ವಿಘ್ನಧ್ವಾಂತ ನಿವಾರಣೈಕತರಣಾಯ ಪ್ರಥಮೇಶಾಯ ನಮಃ. ಪುರತಸ್ಥಾಪಿತ ಪಕ್ವಫಲಾನ್ನಿ ಕ್ರಮುಕ ತಾಂಬೂಲಂ ಸಮರ್ಪಯಾಮಿ. ಸುವರ್ಣಪುಷ್ಪದಕ್ಷಿಣಾರ್ಥೇ ವ್ಯಾವಹಾರ ಅಮೃತಪಾನೀಯಂ ಸಮರ್ಪಯಾಮಿ. ಅಮೃತಾಪಿತಾನಮಸೇ ಸ್ವಾಹ. ಓಂ ನಿಶುಸೀದ ಗಣಪತೆ ಗಣೇತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಕವಂ ಚಿತ್ರಮರ್ಚ. ಕಾರ್ಯಂ ಮೇ ಸಿದ್ಧಿಮಾಯಾತೋ ಪ್ರಸನ್ನೇ ತ್ವಯಿ ಧಾತನೆ. ವಿಘ್ನಾನಿ ದೂರಮಾಯಾಂತು ಸರ್ವಾಣಿ ಸುರನಾಯಪಯಾಮಃ. ಓಂ ಇವತ್ತಿನ ವಿವಾಹ ಮಂಗಲ ಕಾರ್ಯದಲ್ಲಿ ರಾಜ ದಶರಥನ ಕಡೆಯಿಂದ ಬಂದಂತಹ ವಸಿಷ್ಠ ಮಹರ್ಷಿಗಳು, ಅವರ ಹಿರಿಯವರು, ಅವರ ಸ್ಥಾನದಲ್ಲಿ ಅಗ್ರಾಸನವನ್ನು ಕೊಡಬೇಕು. ಅವರಿಗೆ ಒಂದು ಚಮಚ, ಡಾಕ್ಟ್ರಿಗೆ ಒಂದು ಚಮಚ ಕೈಗೆ ನೀರು ಕೊಟ್ಟು ಅವರನ್ನು ಕರ್ಕೊಂಡು ಬಂದು ಕೂತ್ಕೊಳಿಸಬೇಕು. ಡಾಕ್ಟರ್ ವಸಿಷ್ಠ ಆಗಲಿ. ಇದಂ ಅಗ್ರಾಸನಂ ಸುಖಾಸನಂ ಗಂಧಾದಿ ಸಕಲ ಆರಾಧನೈ. ಅದನ್ನು ಕೆಳಗಿಡಿ. ಇದನ್ನು ಒಂದು ಸಲ ತಟ್ಟೆಯನ್ನು ಅವರಿಗೆ ತೋರಿಸಬೇಕು. ಗಂಧಾದಿ ಸಕಲ ಆರಾಧನೈ ಸ್ವರ್ಚಿತಮಸ್ತು. ಅಸ್ತು ಸ್ವರ್ಚಿತಂ. ನಾವು ಅಲ್ಲಿ ಮದುವೆ ಮಾಡಿಸಲಿಕ್ಕೆ ಶತಾನಂದರಿದ್ದರಲ್ಲ, ಶತಾನಂದರ ಸ್ಥಾನದಲ್ಲಿ ನಾವಿದ್ದೇವೆ. ವಿಶ್ವಾಮಿತ್ರರು. ಇದಮಾಸನಂ ಅಗ್ರಾಸನಂ ಸುಖಾಸನಂ ಗಂಧಾದಿ ಸಕಲ ಒಮ್ಮೆ ತಟ್ಟೆ ತೋರಿಸ್ಬೇಕು ಅವರಿಗೆ. ಅಸ್ತು ಸ್ವರ್ಚಿತಂ ಸರ್ವ ಉಪಚಾರಾಃ ಪರಿಪೂರ್ಣಾಃ ಸಂತು. ನೀವು ಹೇಳಬೇಕು. ಸ್ವಲ್ಪ ಮುಂದೆ ಬನ್ನಿ. ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತಾ ತ್ವಯ ಕನ್ಯಾವಲೋಕನ ವಿಧೌ ನಿಶ್ಚಿತಸ್ತ್ವಂ ಸುಖೀ ಭವ. ಅರ್ಥ ಇರುವಂಥದ್ದು, ಲೋಕ ಕಲ್ಯಾಣಕ್ಕೋಸ್ಕರ ಪ್ರಭು ಶ್ರೀರಾಮಚಂದ್ರನಿಗೆ ಮಿಥಿಲೆಯ ರಾಜಕುವರಿಯಾದಂತಹ ಸೀತೆಯನ್ನು ಕನ್ಯಾದಾನ ಮಾಡಿಕೊಡ್ತೇವೆ ಅಂತ ಹೇಳಿ ಅವರಿಗೆ ಮಾತು ಕೊಡೋದು ಅಂತ ಲೆಕ್ಕ. ಅವರ ಕೈಲಿ ಕೊಟ್ಟುಬಿಡಿ. ವಾಚಾ ದತ್ತಾಮಯ ಕನ್ಯಾ ಪುತ್ರಾರ್ಥಂ ಸ್ವೀಕೃತಾ ತ್ವಯಾ ಕನ್ಯಾವಲೋಕನ ವಿಧೌ ನಿಶ್ಚಿತತ್ವಂ ಸುಖಿ. ಅಲ್ಲಿಟ್ಟುಬಿಡಿ ದೇವರ ಹತ್ರ. ಅಪತಿತೆ
ಅಕ್ಲೀಬೆ ದಶದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ದ್ವಿಜಸನ್ನಿಧೌ. ಅವ್ಯಂಗೆ ಅಂದರೆ ಅಂಗ ಊನಳಲ್ಲದ, ಅಪತಿತೆ ಪತಿತಳಲ್ಲದ, ಅಕ್ಲೀಬೆ ಕ್ಲೀಬ ಅಂದರೆ ನಪುಂಸಕ ಅಂತ ಅರ್ಥ, ಕ್ಲೀಬಲಳ್ಳದ, ದಶದೋಷ ವಿವರ್ಜಿತೆ ಕನ್ಯೆಗೆ ಹೇಳಲ್ಪಟ್ಟಿರುವಂತಹ 10 ದೋಷಗಳೇನಿದೆ ಆ 10 ದೋಷಗಳಿಂದ ವಿವರ್ಜಿತಳಾದಂತಹ ಸೀತೆಯನ್ನು ಪ್ರಭು ಶ್ರೀರಾಮಚಂದ್ರನಿಗೆ ಈ ಶುಭ ಮುಹೂರ್ತದಲ್ಲಿ ಕನ್ಯಾದಾನ ಮಾಡಿಕೊಡ್ತೇವೆ ಅಂತ ಹೇಳಿ ಮಾತು ಕೊಡ್ತಾ ಇದ್ದೇವೆ ಅಂತ. ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿದ್ಯ ಸನ್ನಿಧೋ. ಓಂ ತತ್ವಾ ಆಯಾಮಿ ಬ್ರಹ್ಮಣ ವಂದಾಮಾನಸ್ತುತಾಶಾಸ್ತೆ ಯಜಮಾನೋ ಹವಿರ್ಭೇಃ ಅಹೇ ಏಳಮಾನೋ ವರುಣೇಹ ಬೋಧ್ಯರೋಷಂ ಸಮಾನ ಆಯು ಪ್ರಮೋಷೈಃ ಕಲಶೇ ಸಾಂಗಂ ಸಪರಿವಾರಂ ಸಾಯುಧಂ ಸುಜಕ್ತಿಕಂ ಅಪಾಂ ಪತಿಂ ವರುಣಂ ಆವಾಹಯಾಮಿ. ಕಲಶದ ಮೇಲೆ ಹಾಕಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಭೂರ್ಭುವಸ್ವರೋಂ ವರುಣಾಯ ನಮಃ ಸುಪ್ರತಿಷ್ಠಿತಮಸ್ತು. ಆಯಾತು ವರುಣ ಶೀಘ್ರಂ ಪ್ರಾಣಿನಾಂ ಪ್ರಾಣರಕ್ಷಕಃ ಅತುಲ್ಯಬಲವನ್ನತ್ರ ಸರ್ವದುಷ್ಟಪ್ರಶಾಂತಯೇ. ಅಪಾಂಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಚಿಂತಯಾಮಿ. ಆವಾಹಯಾಮಿ ಪುಷ್ಪಾಂಜಲಿಂ ಸಮರ್ಪಯಾಮಿ. ಆಸನಮಿದಂ ಸ್ವಾಗತಮಸ್ತು. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಹಸ್ತಯೋರರ್ಘ್ಯಮರ್ಘ್ಯಂ ಮುಖೇ ಆಚಮನಂ ಸ್ನಾನೀಯಂ ಸಮರ್ಪಯಾಮಿ. ವಸ್ತ್ರ ಉಪವೀತ ಆಭರಣಾರ್ಥೆ ಹರಿದ್ರಾಪಾಶಹಸ್ತಾಯ ನಮಃ. ಅಕ್ಷತಾನ್ ಸಮರ್ಪಯಾಮಿ. ನೈವೇದ್ಯಾರ್ಥೆ ಪುರತಸ್ಥಾಪಿತ ಪಕ್ವಕದಳೀಫಲಾನ್ ನಿವೇದಯಾಮಿ. ಕರ್ಮಕ ತಾಂಬೂಲಂ ಸಮರ್ಪಯಾಮಿ. ಕ್ಷೀರಂ ಸರ್ಪಿರ್ಮಧೂದಕಂ ಅಮೃತಪಾನೀಯಂ ಸಮರ್ಪಯಾಮಿ. ಅಮೃತಾಪಿತಾ ನಮಸೇ ಸ್ವಾಹ. ತತ್ವಾ ಆಯಾಮಾನೋ ಹವಿರ್ಭೇಃ ಅಹೇ ಏಳಮಾನೋ ವರುಣೇಹ ಬೋಧ್ಯರು. ಆಯಾತು ವರುಣ ಶೀಘ್ರಂ ಪ್ರಾಣಿನಾಂ ಪ್ರಾಣರಕ್ಷಕಃ ಅತುಲ್ಯಬಲವನ್ನತ್ರ ಸರ್ವದುಷ್ಟಪ್ರಶಾಂತಯೇ. ಅಪಾಂ ಕೃತಪೂಜನೇನ ಅಪಾಂ ಪತಿವರುಣಃ ಪ್ರೀಯತಾಂ. ರಾಮಗೆ ತೋಜರ್ ಬಲ್ಲಿ ಸೀತೆ ಕೃತಾವೋ ಯಂತು ವಿಶ್ವತೋ ದಬ್ಧಾಸೋ ಅಪಾರೀತಾಸ ಉದ್ಭಿದಾಃ. ದೇವಾನೋ ಯಥಾ ಸದಮಿದ್ವೃದೆ ಅಸನ್ನಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ. ದೇವಾನ ರಾತಿರಭಿನೋ ನಿವರ್ತತಾಂ. ದೇವಾನಾಂ ಸಖ್ಯಮುಪಾಸೇದಿಮಾ ವಯಂ ದೇವಾನ ಆಯುಃ ಪ್ರತೀರಂತು ಜೀವಸೇ. ತಾನ್ ಪೂರ್ವಾಯಾನಿ ವಿದಾಹೋಮಹೇ ವಯಂ ಭಗಂ ಮಿತ್ರಮದೀತಿಂ ದಕ್ಷಾಮಸ್ರಿದಂ. ಅರ್ಯಮಣಂ ವರುಣಂ ಸೋಮಾಮಶ್ವಿನಾ ಸರಸ್ವತೀನ ಮಯಸ್ಕರತೆ. ತನ್ನೋ ವಾತೋ ಮಯೋ ಭುವಾತು ಭೇಷಜಂ ತನ್ಮಾತಾ ಪೃಥಿವೀ ತತ್ಪಿತಾದ್ಯೋ. ಓಂ ಲಕ್ಷ್ಮೀಶೋ ಭುವನತ್ರಯೇ ನಿವಸತೋ ದೇವಾ ಮನುಷ್ಯೋರಗ. ಸಂಸ್ಥಾತುಂ ಕರುಣಾನಿಧಿ ಕರುಣಯ ಮಾರ್ತಾಂಡವಂಶೇಯೋ. ಕೌಸಲ್ಯಾ ನಿಜಗರ್ಭ ಸಂಭವಭೃತೆ ಜನ್ಮನ್ಯ ಸಾಧಾರಣೆ. ಜಾತೋ ಶ್ರೇ ರಘುನಾಯಕಸ್ಯ ಜನನಂ ದೇಯಾದಿದಂ ಮಂಗಳಂ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ವೈದೇಹಿ ವದನಾಭಿಲಾಷಣಯುತಂ ಕಾಮಂ ಸಕಾಮಂ ಕೃತಂ. ವ್ಯಾಖ್ಯಾಂತಂ ಭುವನತ್ರಯಂ ಹರಿಧನುರ್ ಭಗ್ನೀಕೃತಂ ಲೀಲಯಾ. ವಿಶ್ವಾಮಿತ್ರ ಪರಾಶರಾದಿಮುನಿಭಿಸ್ತತ್ಸನ್ನಿಧಾನಾಂಚಿತಂ. ಸೀತಾ ರಾಘವಯೋರ್ವಿವಾಹ ಸಮಯೇ ದೇಯಾದಿದಂ ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಶ್ರೀರಾಮಂ ಜನಕಾತ್ಮಜಾಸುರಗುರುಂ ಪ್ರತ್ಯನ್ಮುಖಂ ಪ್ರಾಂಗುಖಂ. ದೋರ್ಭ್ಯಾಮಂಜಲಿ ಮಂಜಿತೆ ಚವನಿತ ಮಾಪುರ್ಯ ಮುಕ್ತಾ ಫಲೈಃ. ನಾನಾರತ್ನ ವಿರಾಜಮಾನ ಕಲಶೇರಾನೀತ ಸಾಗರಾತ್. ಸೀತಾರಾಘವಯೋರ್ವಿವಾಹ ಸಮಯೇ ದೇಯಾದಿದಂ ಮಂಗಳಂ. ಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಕಲ್ಯಾಣಂ ಕಮಲೀಯ ಕೋಮಲಕರೈರ್ ಆರ್ದ್ರಾಕ್ಷತಾರೋಪಣಂ. ಕನ್ಯಾದಾನ ಪುರಸ್ಸರಂ ಸುರಗುರೋರ್ ವಿಪ್ರಾಶಿಷಾನುಗ್ರಹಂ. ಬಾಹ್ಯ ಕಂಕಣ
विहितं सीताराघवयोर्विवाहसमये देयादिदं मङ्गलं सुमुहूर्ते सावधान सुलग्ने सावधान लक्ष्मीनारायण ध्यान सावधान लक्ष्मीर्यस्य परिग्रहः कमलभोः सोनुर्गरुत्मानृतः पौत्रश्चन्द्रविभूषणः सुरगुरुश्रेष्ठश्च शय्या पुनः ब्रह्माण्डं वरमन्दिरं सुरगणा यस्य प्रभोः सेवकाः सत्रैलोक्यकुटुम्बपालनपरः कुर्याद् हरिर्मङ्गलं सुमुहूर्ते सावधान सुलग्ने सावधान लक्ष्मीनारायण ध्यान सावधान ॐ तदेव लग्नं तदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेङ्घ्रियुगं स्मरामि ಮಾಲಾಧಾರಣ ಸೀತೆಯ ಕಡೆಯವರು ರಾಮನಿಗೆ ಹಾಕಬೇಕು, ಸೀತೆಯ ಕೈಗೆ ಮುಟ್ಟಿಸಿ ರಾಮನಿಗೆ ಹಾಕಬೇಕು. ಮಾಲಾಧಾರಣ ಮುಹೂರ್ತ ಸುಮುಹೂರ್ತಮಸ್ತು ಇತಿ ಭವಂತೋ ಮಹಾಂತೋ ಅನುಗೃಹ್ಣಂತೋ ಮಾಲಾಧಾರಣ ಮುಹೂರ್ತ ಸುಮುಹೂರ್ತಮಸ್ತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇ ಅಂಘ್ರಿಯುಗಂ ಸ್ಮರಾಮಿ. ಸೀತೆಯ ಮುಖವನ್ನ ರಾಮನಿಗೆ ತೋರಿಸಬೇಕು, ಸರಿ ಎದುರಿಡಬೇಕು. ಓಂ ಅಘೋರ ಚಕ್ಷುರಪಾತಿ सिद्ध्यर्थं श्रुतिस्मृतिपुराणोक्तफलप्राप्त्यर्थं समस्तभक्तमहाजनानां द्विपदचतुष्पदसहितानां क्षेमस्थैर्यविजयवीर्य आयुः आरोग्य ऐश्वर्याणाम् अभिवृद्ध्यर्थं पूर्वोच्चरितेवं गुणविशेषणविशिष्टायाम् अस्मिन् शुभतिथौ इदानीम् अनाद्यविद्यावासनया संसारचक्रे अस्मिन् महति नाना योनिषु जनित्वा केनापि भाग्यविशेषेण इदानीं मनुष्यजन्मविशेषं प्राप्तवतो अस्माकं जन्म प्रवृत्ति एतत् क्षणपर्यन्तं मनोवाक्कायकर्मभिः जातकृत समस्त पाप अपनोदनद्वारा ज्ञानतः अज्ञानतः कृतानां महापातकानाम् उपपातकादीनां नवविधानां पापानां सद्यः अपनोदनद्वारा प्रभु श्रीरामचन्द्र सीतामाता प्रीतिं कामयमानः अस्माभिः करिष्यमाण समस्त राष्ट्रकार्येषु निर्विघ्नता पुरस्सर सन्मंगलाप्तिं कामयमानः त्रिगुणीकृत अग्निष्टोम अतिरात्र आप्तौर्याम सांतपन वाजपेय पौंडरीक अश्वमेधादि शतक्रतु पुण्यफलावाप्त्यर्थम् अस्माभिः सह दशपूर्वान् दशापरांश्च मद्वंशानाम् अस्माकं वंशानां पितॄणां नरकादुत्तीर्य अनेककोटि दिव्ययुगपर्यन्तं शाश्वत ब्रह्मलोके निवाससिद्ध्यर्थं सीता ಯಜಮಾನತೆ ನೀರು ಹಾಕಬೇಕು ನಿಮ್ಮ ಕೈಗೆ, ಮತ್ತು ಅದನ್ನು ತಟ್ಟೆಯಲ್ಲಿ ಬಿಡಬೇಕು. ಸಾಕ್ಷತೋದಕೆ ಸಹ ಸಹಿರಣ್ಯೇನ ಕನ್ಯಾದಾನಮಹಂಕರಿಷ್ಯೇ.
ಓಂ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ಕನ್ಯೆ ಮಮಾಗ್ರತೋ ಭೂಯಾಃ ಕನ್ಯೆ ಮೇ ದೇವಿ ಪಾರ್ಶ್ವಯೋಃ ಕನ್ಯೆ ಮೇ ಸರ್ವತೋ ಭೂಯಾಸ್ತ್ವದ್ದಾನಾನ್ ಮೋಕ್ಷಮಾಪ್ನುಯಾತ್ ವಿಶ್ವಂಭರಃ ಸರ್ವಭೂತಾಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಧೀಮತೆ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮಕಾಮಾರ್ಥಸಿದ್ಧಯೇ. ತೂರ್ಯವಾದ್ಯೈ ಸಹ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೇಷಯ ವಿಶ್ವಂಭರಃ ಸರ್ವಭೂತಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ ಕಾಶ್ಯಪ ಗೋತ್ರೋತ್ಪನ್ನಾಯ ಶ್ರೀರಾಮಚಂದ್ರಾಯ ದಶರಥಾತ್ಮಜಾಯ ಸೀತಾನಾಮ್ನೀಂ ಕನ್ಯಾಂ ತುಭ್ಯಮಹಂ ಲೋಕ ಕಲ್ಯಾಣಾರ್ಥಂ ತುಭ್ಯಂ ಸಂಪ್ರದದೆ ಶ್ರೇಯೇ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ಕನ್ಯೆ ಮೇ ಮಮಾಗ್ರತೋ ಭೂಯಾಃ ಕನ್ಯೆ ಮೇ ದೇವಿ ಪಾರ್ಶ್ವಯೋಃ ಕನ್ಯೆ ಮೇ ಸರ್ವತೋ ಭೂಯಾಸ್ತುದ್ದಾನಾನ್ ಮೋಕ್ಷಮಾಪ್ನುಯಾತ್ ವಿಶ್ವಂಭರಃ ಸರ್ವಭೂತಾಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಧೀಮತೆ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮಕಾಮಾರ್ಥಸಿದ್ಧಯೇ. ಲೋಕ ಕಲ್ಯಾಣಾರ್ಥಂ ಪ್ರಭು ಶ್ರೀರಾಮಚಂದ್ರಾಯ ಹಿರಣ್ಯೋದಕೇ ಸಹ ಸೀತಾಂ ಸಂಪ್ರದತೆ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ವಿಶ್ವಂಭರಃ ಸರ್ವಭೂತಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಧೀಮತೆ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮಕಾಮಾರ್ಥಸಿದ್ಧಯೇ. ಲೋಕ ಕಲ್ಯಾಣಾವಾಪ್ತಿಂ ಕಾಮಯಮಾನಃ ಅಸ್ಮಾಭಿಃ ಕರಿಷ್ಯಮಾಣ ರಾಷ್ಟ್ರಕಾರ್ಯಂ ಪ್ರಭು ಶ್ರೀರಾಮಚಂದ್ರಸ್ಯ ಪೂರ್ಣಾನುಗ್ರಹಸಿದ್ಧ್ಯರ್ಥಂ ಸೀತಾನಾಮ್ನೀಂ ಕನ್ಯಾಂ ಪ್ರಭು ಶ್ರೀರಾಮಚಂದ್ರಾಯ ತುಭ್ಯಂ ಸಂಪ್ರದದೆ. ಕನ್ಯಾ ತಾರಯಿತೋ ಪುಣ್ಯಂ ಪ್ರದದಾಂ ಶಿವಃ ಶ್ರೀರಸ್ತೀತಿ ಭವಂತೋ ಬ್ರುವಂತೋ. ರಾಮ ಸೀತೆಯನ್ನ
ಧಾರಣ ಮುಹೂರ್ತ ಸುಮುಹೂರ್ತಮಸ್ತಿ ಭವಂತೋ ಮಹಾಂತೋ ನ ಗೃಹಂತೋ ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತಮಸ್ತು ಧ್ರುವಾದ್ಯೋ ಧ್ರುವ ಪೃಥಿವೇ ಧ್ರುವ ಸಪರ್ವತ ಇಮೇ ಧ್ರುವಂ ವಿಶ್ವಾಮಿತಂ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯಿತಾನ್ ಧ್ರುವಂ ಓಂ ಭಗೋ ಮೇ ಕಾಮಃ ಸಮೃದ್ಧತಾಂ ಓಂ ಶ್ರಿಯೋ ಮೇ ಕಾಮಃ ಸಮೃದ್ಧತಾಂ ಓಂ ಧರ್ಮೋ ಮೇ ಕಾಮಃ ಸಮೃದ್ಧತಾಂ ಓಂ ಪ್ರಜಾ ಮೇ ಕಾಮಃ ಸಮೃದ್ಧತಾಂ ಓಂ ಯಶೋ ಮೇ ಕಾಮಃ ಸಮೃದ್ಧತಾಂ ಯಶೋ ಮೇ ಕಾಮಃ ಸಮೃದ್ಧತಾಂ ಧ್ರುವಾದ್ಯೋ ಧ್ರುವ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯಿತಾನ್ ಧ್ರುವಂ ವಸಿಷ್ಠರ ಸ್ಥಾನದಿಂದ ಅವತ್ತಿನ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ಇಡೀ ಲೋಕಾನುಗ್ರಹಕ್ಕೋಸ್ಕರ ಸೀತಾರಾಮರ ಕಲ್ಯಾಣ ಆದದ್ದರಿಂದ ನಮಗೆ ಏನಾಗಬೇಕು ಅನ್ನುವಂಥದ್ದನ್ನು ಅವತ್ತು ವಸಿಷ್ಠರು ನಮ್ಮ ಇಡೀ ಸಮಾಜಕ್ಕೆ ಆಶೀರ್ವಾದ ಮಾಡಿದ್ರ. ಅದೇ ರೀತಿಯಾಗಿ ನಮ್ಮ ಸಮಾಜದ ವೈದ್ಯರಾದಂತಹ ಡಾಕ್ಟರ್ ಪ್ರಭಾಕರ ಭಟ್ರು ಅವರು ವಸಿಷ್ಠರ ಸ್ಥಾನದಲ್ಲಿ ಇದ್ದುಕೊಂಡು ಸಮಸ್ತ ಜನತೆಗೆ ಈ ಕಲ್ಯಾಣೋತ್ಸವದ ಶುಭ ಫಲ ಭಗವಂತ ಯಾವ ರೀತಿಯಲ್ಲಿ ಅನುಗ್ರಹ ಮಾಡಲಿ ಅನ್ನುವಂಥದ್ದನ್ನು ಆಶೀರ್ವಾದ ರೂಪದಲ್ಲಿ ವಸಿಷ್ಠರ ಸ್ಥಾನದಿಂದ ಅನುಗ್ರಹ ಮಾಡಬೇಕು ಅಂತ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಹತ್ರ ಕೇಳಿಕೊಳ್ಳುತ್ತೇವೆ. ಜೈ ಶ್ರೀರಾಮ್. ಕೇಶವ ಶಿಶು ಮಂದಿರ ಕಿನ್ಯ ಇದರ ವತಿಯಿಂದ ನಡೆದಂಥ 108 ಕಾಯಿ ಗಣಹೋಮ ಮತ್ತು ಈಗ ತಾವೆಲ್ಲರೂ ವೀಕ್ಷಿಸಿದಂತಹ ಸೀತಾರಾಮ ಕಲ್ಯಾಣ ಮಹೋತ್ಸವ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಅಂತ ನನ್ನ ಅನಿಸಿಕೆ. ಸಾವಿರ ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಇದು. ಆ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ಅದು ನಡೆದಿರಬಹುದೋ ಅದೇ ರೀತಿಯ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಕೇಶವ ಶಿಶು ಮಂದಿರದವರು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ. ಮನುಷ್ಯನ ಬದುಕು ಅದು ಒಬ್ಬನಿಂದಲಾಗೋದಿಲ್ಲ, ಇಬ್ಬರು ಸೇರಿದಾಗ ಅದಕ್ಕೆ ಒಂದು ಹೊಸ ಶೋಭೆ ಬರ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಮದುವೆಯನ್ನು ಯೋಚನೆ ಮಾಡಿದ್ದಾರೆ. ರಾಮ ಒಬ್ಬನೇ ಇದ್ದ, ಆವಾಗ ಅವನಿಗೆ ಸಿಕ್ಕಿರುವಂಥ ಶಕ್ತಿ, ಅವನಿಗೆ ಗೌರವ ಅದು 100 ಪಟ್ಟು ಹೆಚ್ಚಾಗಿರೋದು, 1000 ಪಟ್ಟು ಹೆಚ್ಚಾಗಿರುವಂಥದ್ದು ಸೀತೆ ಅವನ ಜೊತೆಯಲ್ಲಿ ಸೇರಿದಾಗ. ಅದಕ್ಕೋಸ್ಕರ ಸೀತೆ ಮತ್ತು ರಾಮ ಸೀತಾರಾಮರಾಗಿ ಸಮಾಜಕ್ಕೆ ಕಲ್ಯಾಣವನ್ನು ಹೇಗೆ ಬಯಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳ ಕಾಲ ಆ ಚಿಂತನೆಯನ್ನು ನಮಗೆ ಕೊಡ್ತಾ ಬಂದರು. ಇವತ್ತಿನ ದಿನದಲ್ಲಿ ಇದರ ಮಹತ್ವ ಬಹಳಷ್ಟು ಹೆಚ್ಚು. ಇವತ್ತು ಮದುವೆ ಆದರೆ ಯಾಕೆ ಮದುವೆ ಆಗಿದೆ ಅಂತ ಗೊತ್ತಿಲ್ಲ ನಮಗೆ. ಮದುವೆ ಆಗಿ ಸ್ವಲ್ಪ ದಿವಸ ಆಗುವಾಗಲೇ ಗಂಡ ಆ ಕಡೆಗೆ ಹೆಂಡತಿ ಈ ಕಡೆಗೆ ಸಣ್ಣ ಪುಟ್ಟ ಸಂಗತಿಗಳನ್ನು ಇಟ್ಟುಕೊಂಡು ಇವತ್ತು ವಿವಾಹ ವಿಚ್ಛೇದನ ಅಂತ ಹೇಳಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ರಾಮ ಮತ್ತು ಸೀತೆ ಅವರು ಹೇಗೆ ನಡ್ಕೊಂಡ್ರು, ನೂರಾರು ವರ್ಷಗಳ ಕಾಲ ಆ ಪ್ರಭೆಯನ್ನು ಬೀರುವಲ್ಲಿ ಅವರು ಹೇಗೆ ಶಕ್ತರಾದರು ಅಂತ ಹೇಳುವಂಥದ್ದನ್ನು ಅಧ್ಯಯನ ಮಾಡಬೇಕಾದಂಥ ಸಂದರ್ಭ ಇದು. ಇವತ್ತು ಮಧುಸೂದನ್ ದಂಪತಿಗಳದ್ದು ಮತ್ತು ಚಂದ್ರಾಸ್ ಪಂಡಿತರ ದಂಪತಿಗಳದ್ದು ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ ನಾನು. ರಾಮ ಮತ್ತು ಸೀತೆಯರ ಹೆತ್ತವರಾಗಿ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸ್ಕೊಟ್ಟಿದ್ದಾರೆ. ಬದುಕಿನ ಸ್ವಾರಸ್ಯ ತಿಳಿಬೇಕಾದರೆ ಅದಕ್ಕೆ ಮದುವೆ ಆಗಬೇಕು. ಮದುವೆ ಆದ ಮೇಲೆ
ಒಟ್ಟಿಗೆ ಜೀವನ ನಡೆಸಬೇಕು. ಇದು ಭಾರಿ ಪ್ರಮುಖವಾಗಿರುವಂಥದ್ದು. ಅದಕ್ಕೋಸ್ಕರ ಮದುವೆ ಉದ್ದೇಶ ಹೇಳಬೇಕಾದ್ರೆ ನಮ್ಮ ಹಿರಿಯರು ಹೇಳಿರುವಂಥದ್ದು ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ ಅಂತ. ಒಂದು ಧರ್ಮದ ಕಾರ್ಯ ಮಾಡಲಿಕ್ಕೆ ಗಂಡು ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ಶ್ರೀಮಂತನಾಗಲಿ, ಎಷ್ಟು ಪ್ರತಿಭಾವಂತನಾಗಲಿ, ಅವನಿಗೆ ಧರ್ಮ ಕಾರ್ಯ ಮಾಡಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಅವನಿಗೆ ಧರ್ಮದ ಕಾರ್ಯ ಅವನಿಗೆ ಮಾಡಬೇಕು ಅಂತಾದರೆ ಅವನಿಗೆ ಒಬ್ಬಳು ಸಂಗಾತಿಯಾಗಿ, ಜೀವನ ಸಂಗಾತಿಯಾಗಿ, ಅವನ ದೇಹದ ಅರ್ಧ ದೇಹವಾಗಿ ಅವನ ಜೊತೆಯಲ್ಲಿ ಬಂದಾಗ ಮಾತ್ರ ಧರ್ಮ ಕಾರ್ಯ ಮಾಡಲಿಕ್ಕೆ ಆಗ್ತದೆ ಅಂತ. ಯಾವುದೇ ಹೋಮ ಹವನ ಇಂಥದ್ದೆಲ್ಲ ಮಾಡಿದಾಗ ನಾವು ನೋಡಿದ್ದೇವಲ್ಲ, ಗಂಡಸು ಒಬ್ಬನೇ ಕೂತ್ಕೊಳ್ಳೋದಿಲ್ಲ, ಅವನ ಜೊತೆಯಲ್ಲಿ ಅವನ ಅರ್ಧಾಂಗಿ ಯಾರಿದ್ದಾಳೆ, ಅವನ ಸಹಧರ್ಮಿಣಿ ಯಾರಿದ್ದಾಳೆ, ಅವಳು ಜೊತೆಯಲ್ಲಿದ್ದಾಗ ಮಾತ್ರ ಕಾರ್ಯ ಮಾಡಲಿಕ್ಕಾಗುತ್ತೆ. ನಮ್ಮಲ್ಲಂತೂ ಒಂದು ಮಾತನ್ನು ಹೇಳಿದ್ದಾರೆ, ಗೃಹಿಣೀಂ ಗೃಹ ಮುಚ್ಚತೆ ಅಂತ. ಅನೇಕ ಬಾರಿ ಇವತ್ತಿನ ಹೊಸ ವಿದ್ಯಾಭ್ಯಾಸ ಏನಿದೆ, ಪಾಶ್ಚಾತ್ಯರಿಂದ ಬಂದಂಥ ವಿದ್ಯಾಭ್ಯಾಸದಲ್ಲಿ ಭಾರತದಲ್ಲಿ ಹೆಣ್ಣು ಮಗಳಿಗೆ ಗೌರವವಿಲ್ಲ, ಸ್ಥಾನಮಾನ ಇಲ್ಲ. ಅವಳು ಎಲ್ಲೋ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಕೆಲಸ ಮಾಡಲಿಕ್ಕೆ ಅಥವಾ ಕಸ ಗುಡಿಸಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ ಮಾತ್ರ ಅಂತ ಹೇಳುವಂಥ ಚಿತ್ರವನ್ನು ಅವರು ರೂಢಿಸ್ತಾರೆ. ಅದು ಅಲ್ಲವೇ ಅಲ್ಲ. ಭಾರಿ ಚೆನ್ನಾಗಿದೆ ರಾಮಾಯಣದ ಇದರಲ್ಲಿ. ರಾಮ ತಂದೆ ಮಾತಿಗೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಅವನು ಹೊರಟು ನಿಂತಾಗ ಸೀತೆ ಹೇಳ್ತಾಳೆ ನಾನು ಬರ್ತೇನೆ ಅಂತ. ನಾನು ಬರ್ತೇನೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಎಲ್ಲಿಗೆ ಬರ್ತೀಯ ಮಾರೈತಿ ನೀನು, ನಾನು ಕಾಡಿಗೆ ಹೋಗ್ತಾ ಇರುವಂಥದ್ದು, ಕಲ್ಲು ಮುಳ್ಳುಗಳಿದೆ, ಕರಡಿ ಹುಲಿ ಸಿಂಹಗಳೆಲ್ಲ ಇದೆ, ಅದಕ್ಕೋಸ್ಕರ ನೀರು ಬರಬೇಡ, ನೀನು ಚೆನ್ನಾಗಿ ಇಲ್ಲಿ ಇರು ಅಂತ. ಆಗ ರಾಮನಿಗೆ ಧರ್ಮದ ಬೋಧನೆಯನ್ನು ಮಾಡಿದ್ದು ಅದು ಸೀತೆ ಅಂತ. ಅದಕ್ಕೋಸ್ಕರ ಭಾರಿ ಮಜವಾಗಿ ಹೇಳ್ತಾರೆ. ಈಗಂತೂ ಹುಚ್ಚು ಕಟ್ಟಿ ನಾವು ಹೆಂಡತಿಯನ್ನು ಹೇಳಬೇಕಾದ್ರೆ ಮಿಸ್ಸಸ್ ಅಂತ ಹೇಳ್ತೇವೆ ನಾವು. ರಾಮ ಸೀತೆಯನ್ನು ಮಿಸ್ಸಸ್ ಸೀತೆ ಅಂತ ಹೇಳಲಿಲ್ಲ, ಮಿಸ್ಸಸ್ ರಾಮ ಅಂತ ಹೇಳಲಿಲ್ಲ ಅವಳು. ಮಿಸ್ಸಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ, ಒಟ್ಟು ಯಾರೋ ಹೇಳ್ತಾರೆ ಅಂತ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಬಸ್ ಅಂದರೆ ಒಂದು, ಬಸ್ಸಸ್ ಅಂದರೆ ತುಂಬ, ಮಿಸ್ ಅಂದರೆ ಒಂದು, ಮಿಸ್ಸಸ್ ಅಂದರೆ ಎಷ್ಟು ನಮಗೂ ಗೊತ್ತಿಲ್ಲ. ಹಾಗೆ ಇಲ್ಲವೇ ಇಲ್ಲ, ಆ ಕಲ್ಪನೆ ಇಲ್ಲ ನಮ್ಮದು. ಅದಕ್ಕೋಸ್ಕರ ರಾಮನ ಹೆಂಡತಿಯನ್ನು ರಾಮ ನನ್ನ ಸಹಧರ್ಮಿಣಿ ಅಂತ ಹೇಳಿರೋದು. ಅದಕ್ಕೋಸ್ಕರ ದಯವಿಟ್ಟು ನೀವು ಗಂಡಸರಾಗಲಿ ಇವತ್ತು ಹೆಂಗಸರಿಗೆ ಹುಚ್ಚು ಹಿಡಿದು ಬಿಟ್ಟಿದೆ, ನಾನು ಅವರ ಮಿಸ್ಸಸ್ ಅಂತ ಹೇಳಬೇಡಿ. ಧರ್ಮಪತ್ನಿ ಅಂತೇಳಿ, ಸಹಧರ್ಮಿಣಿ ಅಂತೇಳಿ, ಹೆಂಡತಿ ಅಂತ ಹೇಳಿ, ತಾಕತ್ತಿದ್ರೆ ಯಜಮಾಂತಿ ಅಂತ ಬೇಕಾದ್ರೆ ಹೇಳಿ. ಅಂಥ ಶ್ರೇಷ್ಠವಾದಂಥ ಸ್ಥಾನ ಹೆಂಡತಿದ್ದು. ಧರ್ಮದ ಬೋಧನೆ ಮಾಡಬೇಕಾದವಳು, ಇಡೀ ಮನೆಯನ್ನು ನಡೆಸುವಂಥ ಒಂದು ದೊಡ್ಡ ಜವಾಬ್ದಾರಿ ಅವಳ ಹತ್ರ. ಅವಳ ಹತ್ರ ಇರುವಂಥ ಶಕ್ತಿ ಅದು ಅಪರಿಮಿತವಾದ್ದು, ಗಂಡಿನ ಹತ್ರ ಆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಇಡೀ ಸಂಸಾರವನ್ನು, ಇಡೀ ಸಮಾಜವನ್ನು, ಬರೀ ಸಂಸಾರ ಅಂತ ಯೋಚನೆ ಮಾಡಬೇಡಿ. ಹೆಣ್ಣಾಗಿದ್ದಂಥವಳು ನಾನು ಅಡಿಗೆ ಕೋಣೆ ಮತ್ತು ಬಟ್ಟೆ ಒಗಿಲಿಕ್ಕೆ ಕಸ ಗುಡಿಸಲಿಕ್ಕೆ ಮಾತ್ರ ಇರುವುದಲ್ಲ, ಇಡೀ ದೇಶವನ್ನು ನಡೆಸಿರುವಂಥ, ಸಮಾಜವನ್ನು ನಡೆಸಿರುವಂಥ ಒಂದು ದೊಡ್ಡ ಶಕ್ತಿ ದೇವತೆ ಅವಳು. ನಾವು ಮೊನ್ನೆ ಅಂತೂ ನವರಾತ್ರಿಯಲ್ಲಿ 9 ದಿವಸ ನಾವು ದೇವತೆಯನ್ನು ಆರಾಧನೆ ಮಾಡಿದ್ದೇವೆ. ಎಂಥ ದೇವತೆ ಅಂತ ಹೇಳಿದರೆ, ಸಮಾಜದಲ್ಲಿ ಯಾವುದು ಕೆಟ್ಟದಿದೆ ಆ ಕೆಟ್ಟದನ್ನು ದೂರ ಮಾಡಿ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂಥ ಒಂದು ಶಕ್ತಿ ಇದ್ದರೆ ಅದು ತಾಯಿಗೆ ಮಾತ್ರ ಅಂತ. ಅಂಥ ಸರ್ವಶ್ರೇಷ್ಠವಾದಂಥ ಸ್ಥಾನ ತಾಯಿದ್ದು. ಗಂಡಸು ಪೂರಕವಾಗಿರ್ತಾನೆ ಅಷ್ಟೇ, ಗಂಡಸು ಪೂರಕವಾಗಿರ್ತಾನೆ. ಅದಕ್ಕೋಸ್ಕರ ರಾಮನ ಪಾತ್ರದಿಂದ ದೊಡ್ಡ ಪಾತ್ರ ಇದ್ದದ್ದೇ ಸೀತೆಯ ಪಾತ್ರ. ಅಂಥ ಸೀತೆ ಅವಳನ್ನು ಮದುವೆ ಆಗಬೇಕಾದ್ರೂ ಕೂಡ ಇವತ್ತು ಹೇಳ್ತಾರೆ, ನಾವು ಶ್ಲೋಕದಲ್ಲೆಲ್ಲ ಅದನ್ನು ಎಲ್ಲಿ ಕೇಳ್ತೇವೆ, ನಮಗೆ ಪುರುಸೊತ್ತಿರೋದಿಲ್ಲ. ಅವ ಹೇಳಬೇಕಾದ್ರೆ ಜನಕ್ಕೆ ಅವನ ಹೆಂಡತಿಯನ್ನು ಕೊಡಬೇಕಾದ್ರೆ ಸುಮ್ಮನೆ ರಾಮನಿಗೆ ಕೊಡೋದಿಲ್ಲ. ಅವನಂತೂ ಆ ಶಿವಧನಸ್ಸೇನಿದೆ ಅದನ್ನು ಎತ್ತಿದವನಿಗೆ ನಾನು ನನ್ನ ಮಗಳನ್ನು ಕೊಡೋದು ಅಂತ. ಸುಮ್ಮನೆ ಯಾರು ಬರ್ತಾನೆ ಅವನಿಗೆ, ಅಥವಾ ಶ್ರೀಮಂತ ಬರ್ತಾನೆ, ದೊಡ್ಡ ಸ್ಥಾನಮಾನದವನು ಬರ್ತಾನೆ, ಅವನಿಗೆ ನನ್ನ ಮಗಳನ್ನು ಕೊಡೋದಿಲ್ಲ, ಅವನ ಸಾಮರ್ಥ್ಯ ಎಷ್ಟು ಅಂತ ನೋಡಿ ಕೊಡುವಂಥದ್ದು. ಇವತ್ತು ಕೂಡ ಮಂತ್ರಗಳಲ್ಲಿ ಹೇಳ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯಾತಿಯಂ ಅಂತ. ಅಂದರೆ ನನ್ನ ಮಗಳನ್ನು ನಿನಗೆ ಕೊಡಬೇಕಾದ್ರೆ ನೀನೇ ಆಗಿದ್ಯೋ ಮುಂದೆ ನನ್ನ ಅಳಿಯ ಆಗುವವನು, ನೀನು ಧರ್ಮದ ಹೆಸರಿನಲ್ಲಿ, ಹಣದ ಹೆಸರಿನಲ್ಲಿ, ಕಾಮದ ಹೆಸರಿನಲ್ಲಿ ನೀನು ಅವಳನ್ನು ಅತ್ಯಾಚಾರ ಮಾಡುವುದಿಲ್ಲ, ಅವಳ ಮೇಲೆ ನೀನು ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳಿದರೆ ನಿನಗೆ ನಾನು ಮಗಳನ್ನು ಕೊಡ್ತೇನೆ ಅಂತ. ಎಂಥ ಕಾಲ ಇತ್ತು ನೋಡಿ. ಆಗ ಈ ಹುಡುಗ ಹೇಳ್ತಾನೆ, ಇಲ್ಲ ನಾತಿಚರಾಮಿ, ನಾನು ಹಾಗೆ ಮಾಡೋದಿಲ್ಲ, ನಿಮ್ಮ ಮಗಳನ್ನು ನಾನು ಹೂವಿನ ಹಾಗೆ
ನಾನು ಅವಳನ್ನು ಸಾಕ್ತೇನೆ, ಯೋಚನೆ ಮಾಡ್ತೇನೆ ಅಂತ ಹೇಳ್ತೇನೆ. ಇಂಥ ಸಂಬಂಧಗಳು ನಮ್ಮದು. ಅದಕ್ಕೋಸ್ಕರ ಸಂಬಂಧಗಳು ಇವತ್ತು ಬಿಗಡಾಯಿಸಿದ ಸಂದರ್ಭದಲ್ಲಿ ಸೀತಾರಾಮರ ಕಲ್ಯಾಣ ಹೇಗಾಯಿತು, ಆ ರೀತಿ ಯೋಚನೆ ಮಾಡಿ ಜೀವನ ಪೂರ್ತಿ ನಡ್ಕೊಂಡು ಹೋಗಬೇಕಾದಂಥ ಒಂದು ಧರ್ಮ ಅದು ನಮ್ಮದು. ಅದಕ್ಕೋಸ್ಕರ ಮತ್ತೊಮ್ಮೆ ನೆನಪು ಮಾಡುವಂಥ ಕೆಲಸ ಮಾಡಿದ್ದು. ತಮಗೆಲ್ಲರಿಗೂ ಗೊತ್ತಿದೆ, ಒಂದು ಘಟನೆ ಅಂತ ಹೇಳ್ತಾರೆ. ರಾಮನ ಪಟ್ಟಾಭಿಷೇಕ ನಾಡ್ದು ನಮ್ಮದು 20ನೇ ತಾರೀಕಿಗೆ ಇಲ್ಲಿ ನಡೀತದೆ. ಆ ಪಟ್ಟಾಭಿಷೇಕದ ಆದ ಮೇಲೆ ರಾಮ ಸೀತೆ ಲಕ್ಷ್ಮಣಲ್ಲಿದ್ದಾಗ ಖಜಾನೆಯಲ್ಲಿ ಏನೇನಿದೆ ಅದು ಎಲ್ಲವನ್ನು ಕೂಡ ಯಾರ್ಯಾರು ಇದ್ದಾರೆ ಅವರಿಗೆಲ್ಲರಿಗೂ ಕೊಟ್ಟರಂತೆ. ಅದು ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಕಿರೀಟ ಇರ್ಬೋದು, ಧನುಸ್ಸು ಇರ್ಬೋದು, ಎಂಥದ್ದು ಎಲ್ಲವನ್ನು ಕೊಟ್ಟು ಮುಗಿಯಿತು. ಆಗ ಇವರಿಗೆ ಗೊತ್ತಾಯ್ತಂತೆ ಹನುಮಂತನಿಗೆ ನಾನೇನು ಕೊಡಲಿಲ್ಲ ಅಂತ. ಹನುಮಂತ ಹುಡುಕಿರಿ ಎಲ್ಲಿಲ್ಲ, ಅವ ಎಲ್ಲಿಯೋ ಮೂಲೆಯಲ್ಲಿ ಕೂತಿದ್ದಾನೆ. ಅವನನ್ನು ಕರೆದರೆ ಅಂತ. ಕರೆದ ಮೇಲೆ ಕೊಡಲಿಕ್ಕೆ ಎಂಥದ್ದುಂಟು? ಏನಿಲ್ಲ. ಆಗ ಸೀತೆಯ ಕುತ್ತಿಗೆಯಲ್ಲಿ ಜನಕ ಮಹಾರಾಜ ಕೊಟ್ಟಂಥ ಅತ್ಯಂತ ಬೆಲೆ ಬಾಳುವಂಥ ಅತ್ಯಂತ ಶ್ರೇಷ್ಠವಾದಂಥ ಒಂದು ಮುತ್ತಿನ ಹಾರ ಇತ್ತಂತೆ. ಸೀತೆ ಹೇಳಿದಂತೆ ಹನುಮಂತ ಭಾರಿ ಶ್ರೇಷ್ಠ, ಅದಕ್ಕೋಸ್ಕರ ನನ್ನ ಕುತ್ತಿಗೆಯಲ್ಲಿರುವಂಥ ಹಾರವನ್ನು ಅವನಿಗೆ ಕೊಡಿ ಅಂತ. ರಾಮ ಅವನಿಗೆ ಕೊಟ್ಟ. ಮಜವಾದ ಭಾಗ ಇನ್ನೊಂದು. ಸ್ವಲ್ಪ ಹೊತ್ತಿನಲ್ಲಿ ಯಾರೋ ಓಡಿಕೊಂಡು ಬಂದು ಹೇಳಿದರು, ಇಂಥ ಶ್ರೇಷ್ಠವಾದಂಥ ಮುತ್ತಿನ ಹಾರವನ್ನು ನೀವು ಆ ಮಂಗನಿಗೆ ಕೊಟ್ಟಿದ್ದೀರಲ್ಲ ಮಾರಾಯ. ಏನು ಅಂತ ಕೇಳಿದೆ. ಅವ ಆ ಹಾರದಿಂದ ಒಂದೊಂದೇ ಮುತ್ತನ್ನು ತೆಗೆದು ಅದನ್ನು ಕಟಕ್ ಅಂತ ತುಂಡು ಮಾಡಿ ಬಿಸಾಡ್ತಾ ಇದ್ದಾನೆ. ಓಡಿದಿರು ಇವರು, ಅಂಥ ಶ್ರೇಷ್ಠವಾದಂಥ ಮುತ್ತನ್ನು ಇವನು ತುಂಡು ಮಾಡ್ತಾನಲ್ಲ ಅಂತ. ಅಲ್ಲಿ ಹೋಗಿ ಕೇಳಿದ್ದೇನೆ, ಎಂತ ಮಾಡ್ತಾ ಇದ್ದೀಯ ಹನುಮಂತ, ಇದನ್ನು ನೀನು ಧರಿಸ್ಕೊಳ್ಬೇಕು ಅಂತ ಕೊಟ್ಟರೆ ಅಂಥ ಶ್ರೇಷ್ಠ ಮಾಲೆಯನ್ನು ನೀನು ಬಿಸಾಡ್ತಾ ಇದ್ದೀಯಲ್ಲ. ಆಗ ಹನುಮಂತ ಒಂದು ಉತ್ತರ ಕೊಟ್ಟ, ನಾನು ಪ್ರತಿಯೊಂದು ಮುತ್ತಿನಲ್ಲಿ ಅದನ್ನು ಒಡೆದು ಅದನ್ನು ಹಲ್ಲಿನಲ್ಲಿ ಕಚ್ಚಿ ತುಂಡು ಮಾಡಿ ನೋಡ್ತಾ ಇರೋದೇನು ಅಂದರೆ ಅದರ ಒಳಗೆ ರಾಮ ಇದ್ದಾನ ಅಂತ. ರಾಮ ಇದ್ದರೆ ಮಾತ್ರ ಸರ್ವಶ್ರೇಷ್ಠ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತರ ಜೀವನ ಉಂಟಲ್ಲ, ಅದು ಅದ್ಭುತವಾದಂಥದ್ದು. ನೀವು ಒಂದೊಂದು ಘಟನೆಯನ್ನು ಓದಿರೂ ಕೂಡ ನಮ್ಮ ಜೀವನಕ್ಕೆ ಹೊಸ ಚಿಂತನೆಗಳನ್ನು ಕೊಡುವಂಥ, ಹೊಸ ದಿಕ್ಕನ್ನು ಕೊಡುವಂಥ, ಹೊಸ ಮಾರ್ಗದರ್ಶನ ಮಾಡುವಂಥ ಒಂದು ಜೀವನ. ಅದಕ್ಕೋಸ್ಕರ ರಾಮಾಯಣದಲ್ಲಿ ಬರುವಂಥ ಒಂದು ಭಾಗವನ್ನು ನಾವಿಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಸಂಸ್ಕಾರಕ್ಕೆ ಇನ್ನೊಂದು ಹೆಸರೇ ರಾಮ. ರಾಮನನ್ನು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಸಂಸ್ಕಾರವಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಇವತ್ತು ಸಾವಿರ ವರ್ಷ, ಎಷ್ಟು ಸಾವಿರ ವರ್ಷ ಆಯಿತು ನಮಗೇನು ಗೊತ್ತಿಲ್ಲ ರಾಮ ಹುಟ್ಟಿದ ಕಾಲ. ಇವತ್ತು ಕೂಡ ಯಾರೊಬ್ಬ ಆದರ್ಶ ಒಬ್ಬ ಮಗ ಹೇಗಿರಬೇಕಂತ ಕೇಳಿದರೆ ರಾಮನಾಗೆ, ಶಿಷ್ಯ ಹೇಗಿರಬೇಕಂತ ಕೇಳಿದರೆ ರಾಮನಾಗೆ, ಅಣ್ಣ ಹೇಗಿರಬೇಕು ಅಂತ ಕೇಳಿದರೆ ರಾಮನ ಹಾಗೆ, ಒಬ್ಬ ಗುರು ಹೇಗಿರಬೇಕು ಅಂತ ಕೇಳಿದರೆ ರಾಮನ ಹಾಗೆ, ಒಬ್ಬ ಹೆಂಡತಿಯನ್ನು ಹೇಗೆ ಇಟ್ಟುಕೊಳ್ಬೇಕು ಅಂತ ಕೇಳಿದರೆ ರಾಮನ ಹಾಗೆ, ಒಬ್ಬ ಶಿಷ್ಯನನ್ನು ಹೇಗೆ ಇಟ್ಟುಕೊಳ್ಬೇಕಂದ್ರೆ ರಾಮನಾಗೆ, ಒಬ್ಬ ರಾಜ್ಯಭಾರ ಹಾಗೆ ಮಾಡಬೇಕು ಅಂತ ಕೇಳಿದರೆ ರಾಮನ ಹಾಗೆ, ಒಬ್ಬ ಶತ್ರುವನ್ನು ಇಟ್ಟುಕೊಳ್ಬೇಕು ಹಾಗೆ ಅಂತ ಕೇಳಿದರೆ ಅದು ರಾಮನ ಹಾಗೆ ಅಂತೇಳಿ. ಜೀವನದ ಎಲ್ಲ ಮುಖಗಳಲ್ಲಿ ರಾಮನೇ ಆದರ್ಶ ನಮಗೆ. ಅಂಥ ಶ್ರೇಷ್ಠ ರಾಮ, ಅವನಿಗೆ ಜೀವನ ಪೂರ್ತಿ ದಿಕ್ಕು ಕೊಟ್ಟವಳು ಅವಳು ಸೀತಾಮಾತೆ. ಅದಕ್ಕೋಸ್ಕರ ಅಂಥ ಸೀತಾಮಾತೆ ನಮಗೆಲ್ಲರಿಗೂ ಸರ್ವಶ್ರೇಷ್ಠ ಅವಳು. ಅವರಿಬ್ಬರ ಜೀವನ ಅದಿಡೀ ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟಂಥ ಜೀವನ. ಅಂಥ ಸಂಸ್ಕಾರವಂತರ ಜೀವನವನ್ನು ನಮಗೆ ತೋರಿಸ್ಬೇಕು. ಯಾಕಂದರೆ ಕಳೆದ 26 ವರ್ಷಗಳಿಂದ ಕೇಶವ ಶಿಶು ಮಂದಿರ ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದೆ. ಇಲ್ಲಿರುವಂಥ ಅನೇಕ ಮನೆಗಳಿಗೆ ನಾನು ಹೋಗಿದ್ದೇನೆ. ಹೋದಾಗ ಮನೆಯವರು ಹೇಳ್ತಾ ಇದ್ದಂಥದ್ದು, ಕೇಶವ ಶಿಶು ಮಂದಿರದಲ್ಲಿ ನನ್ನ ಮಗ ಅಥವಾ ಮಗಳು ಬೆಳೆದರು, ಅದಕ್ಕೋಸ್ಕರ ಅವರು ಚೆನ್ನಾಗಿದ್ದಾರೆ. ಕಾಲೇಜಿಗೆ ಹೋಗಲಿ, ಕಾಲೇಜನ್ನು ದಾಟಿ ಮುಂದಕ್ಕೆ ಹೋಗಿರಲಿ, ಎಲ್ಲಿ ಕೂಡ ಕೆಟ್ಟ ಕೆಲಸಕ್ಕೆ ಕೈ ಹಾಕಲಿಲ್ಲ. ಯಾಕಂದರೆ ಅಂಥ ಸಂಸ್ಕಾರ, ರಾಮನ ಸಂಸ್ಕಾರವೇ ಇಲ್ಲಿ ಸಿಗಬೇಕು ಅಂತ ಯೋಚನೆ ಮಾಡಿ ಶಿಶು ಮಂದಿರವನ್ನು ಬೆಳೆಸ್ತಾ ಬಂದಿದ್ದೇವೆ. ಮತ್ತು ಇದರ ಮುಖಾಂತರ ಮತ್ತೊಂದು ಸಂಸ್ಕಾರವನ್ನು ಕೊಡಬೇಕು ಸಮಾಜಕ್ಕೆ. ಅದರ ಮುಖಾಂತರ ಈ ಶಿಶು ಮಂದಿರವನ್ನು ಇನ್ನಷ್ಟು ಎತ್ತರಕ್ಕೇರಿಸಬೇಕು. ಅದಕ್ಕೆ ಬೇಕಾದಂಥ ಉಳಿದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ 7 ದಿವಸದ ಕಾಲ ರಾಮನನ್ನು ಮತ್ತೆ ನೆನಪು ಮಾಡಿಕೊಳ್ತಾ ನನ್ನಿಂದ ಏನಾಗಬೇಕು ಸಮಾಜಕ್ಕೆ. ರಾಮ ಪೂರ್ತಿ ಸಮಾಜಕ್ಕೋಸ್ಕರ ಬದುಕಿದ್ದು, ಸೀತೆ ಪೂರ್ತಿ ಸಮಾಜಕ್ಕೋಸ್ಕರ ಬದುಕಿದ್ದು. ಅವರಿಬ್ಬರು ಸಮಾಜವನ್ನೇ ಕಣ್ಣ ಮುಂದೆ ಇಟ್ಟುಕೊಂಡು ಕೆಲಸ ಮಾಡಿದ್ರಿಂದ ನಾವು ಏನಾದರೂ ರಾಮನ ಸೀತೆಯ ಒಂದು ಪಾತ್ರವನ್ನು ಸಣ್ಣ ಮಟ್ಟದಲ್ಲಿ ನಾವೇನಾದರೂ ನಿಭಾಯಿಸ್ಬೋದೇ. ಅದಕ್ಕೋಸ್ಕರ ನಮ್ಮಿಂದ ಏನೇನು ಸಹಕಾರ ಕೊಡಲಿಕ್ಕೆ ಸಾಧ್ಯ ಉಂಟು ಕೇಶವ ಶಿಶು ಮಂದಿರಕ್ಕೆ, ಅದನ್ನು ಕೊಟ್ಟು ಈ ಶಿಶು ಮಂದಿರವನ್ನು ಇನ್ನಷ್ಟು ಚೆನ್ನಾಗಿ ಮಾಡುವಂಥ ದೃಷ್ಟಿಯಿಂದ ಸಾವಿರಾರು ಮುಂದಿನ ಪೀಳಿಗೆಗೆ ಬೇಕಾಗುವಂಥ ಒಂದು ಸಂಸ್ಕಾರವಂತ ಜೀವನ, ಶಿಕ್ಷಣ
ಅದು ಸಿಗುವುದಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣ ಕಜೆಯವರು ಮತ್ತು ಅವರ ಜೊತೆಯಲ್ಲಿ ಇರುವಂಥ ಒಂದು ದೊಡ್ಡ ತಂಡ ಅಹೋರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಚಿಂತನೆ, ಸ್ವಂತದ್ದು ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ. ಆ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರ ಕನಸಿದ್ದದ್ದು ಮತ್ತೆ ರಾಮರಾಜ್ಯ ಆಗಬೇಕು ಈ ದೇಶದಲ್ಲಿ ಅಂತ. ರಾಮರಾಜ್ಯ ಆಗಬೇಕಾದ್ರೆ ನಾವೆಲ್ಲರೂ ರಾಮನ ಹಾಗೆ ಸೀತೆ ಹಾಗೆ ಆಗಲಿಕ್ಕೆ ಸಾಧ್ಯನಾ? ಗೊತ್ತು ನಮಗೆ, ಅದೆಲ್ಲ ಹೇಳಿದರೆ ಹುಚ್ಚು ಮಾತು ಅಂತ ಹೇಳಿದ್ರೆ. ಒಂದು ಹೆಜ್ಜೆ ನಾವೇನಾದರೂ ರಾಮನ ದಿಕ್ಕಿನಲ್ಲಿ, ರಾಮ ನಡೆದ ದಿಕ್ಕಿನಲ್ಲಿ, ಸೀತೆ ನಡೆದ ದಿಕ್ಕಿನಲ್ಲಿ ನಾವೇನಾದ್ರು ಇಡುವಂಥ ಪ್ರಯತ್ನ ಮಾಡಿದರೆ ಆ ಪ್ರಯತ್ನಕ್ಕೆ ಕೇಶವ ಶಿಶು ಮಂದಿರ ಇರೋದು. ಆ ಹಿನ್ನೆಲೆಯಲ್ಲಿ ಮುಂದಿನ 7 ದಿವಸ ನಾವೇನೇನು ದೊಡ್ಡ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳು ತಾವೆಲ್ಲರೂ ಭಾಗಿಯಾಗಬೇಕು. ನಾನು ಅವ್ರದ್ದು ಅದ್ಭುತವಾದಂಥ ಒಂದು ಪುಣ್ಯ ಅಂತ ನಾನು ಹೇಳಿದೆ. ಇಲ್ಲಿ ಬಂದವರದ್ದು ಎಲ್ಲರದ್ದು ಒಂದು ಪುಣ್ಯನೇ. ಮತ್ತೆಲ್ಲಿ ಸಿಗುತ್ತೆ ನಮಗೆ ರಾಮ ಸೀತೆಯರ ಈ ಒಂದು ವಿವಾಹ ಮಹೋತ್ಸವ, ಕಲ್ಯಾಣ ಮಹೋತ್ಸವ ನಮಗೆಲ್ಲಿ ಸಿಗುತ್ತೆ? ನಮಗೆಲ್ಲರಿಗೂ ಪುಣ್ಯ ಸಿಕ್ಕಿದೆ. ಆ ಪುಣ್ಯದಲ್ಲಿ ಒಂದು ಪಾಲನ್ನು ನಾವೇನಾದರೂ ಕೇಶವ ಶಿಶು ಮಂದಿರಕ್ಕೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ನಾವು ನಿಜವಾದ ರಾಮ ಸೀತೆಯ ಭಕ್ತರಾಗ್ತೇವೆ. ಅಂಥ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಸೇರಿಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಸಮಾಜಕ್ಕೆ ಮತ್ತು ಜಗತ್ತಿಗೆ, ಸಮಾಜ ಅಲ್ಲ ಈ ಸಮಾಜ ಜಗತ್ತಿಗೆ ಕೊಡುವಂಥದ್ದಿದೆ. ಲೋಕ ಸಮಸ್ತ ಸುಖಿನೋ ಭವಂತದ್ದು ನಾವು ಹಿಂದೂಗಳೇ ಹೇಳಿರುವಂಥದ್ದು ಜಗತ್ತಿನಲ್ಲಿ. ಇನ್ಯಾರು ಅದನ್ನು ಮಾತಾಡಲಿ, ಸರ್ವೇ ಜನ ಸುಖಿನೋ ಭವಂತದ್ದು ನಾವು ಹೇಳಿದ್ದು. ಜಗತ್ತಿನ ಯಾವ ಸಮಾಜ, ಯಾವ ಚಿಂತಕರು ಕೂಡ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಲಿಲ್ಲ. ಅದು ರಾಮನಿಂದ ಸೀತೆಯಿಂದ ಬಂದಿರುವಂಥದ್ದು, ಕೃಷ್ಣನಿಂದ ಮುಂದುವರೆದಂಥದ್ದು. ವಿವೇಕಾನಂದರಂಥವರು ಅದನ್ನು ಮುಂದುವರಿಸಲಿಕ್ಕೆ ಹೋದರು. ಈ ಕೇಶವ ಶಿಶು ಮಂದಿರ ಪ್ರಾರಂಭ ಆಗಿರೋದು 1889 ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ಹೆಸರಿನಲ್ಲಿ ಕೇಶವ ಶಿಶು ಮಂದಿರ ಪ್ರಾರಂಭ ಆಗಿದೆ. ಅವರು ಕೂಡ ತನ್ನ ಜೀವನವನ್ನು ಈ ಒಂದು ಸಮಾಜದ ಕಾರ್ಯಕ್ಕೆ ಅವರು ಸವಿಸಿದರು. ಅಂಥ ದಿಕ್ಕಿನಲ್ಲೇ ನಾವೆಲ್ಲ ಹೋಗೋಣ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂಸ್ಕಾರವಂತ, ಇವತ್ತಿನ ವಾತಾವರಣ ಅಂತೂ ತುಂಬ ಹಾಳು ಮಾಡುವಂಥ ವಾತಾವರಣ ಇದೆ. ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ದಾರಿ ತಪ್ಪಿಸುವಂಥ ವಾತಾವರಣ ಇದೆ. ಅದು ಟಿ ವಿ ಇರ್ಬೋದು, ಸಿನಿಮಾ ಇರ್ಬೋದು, ಪತ್ರಿಕೆಗಳಿರ್ಬೋದು, ಹೊರಗಿನ ವಾತಾವರಣ ಇರ್ಬೋದು. ಅದೆಲ್ಲರಿಂದಲೂ ಮೇಲಕ್ಕೆ ನಿಂತುಕೊಂಡು ಒಂದು ಸುಂದರವಾದಂಥ ಬದುಕನ್ನು ಕಟ್ಟುವಂಥ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದ, ಹಿಂದೂ ಜೀವನ ಮೌಲ್ಯಗಳ ಆಧಾರದ ಮೇಲೆ ನಾವು ನಡೆಯುವಂಥ ಒಂದು ಪ್ರಯತ್ನ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಜೈ ಮಂಗಳಾರತಿ ನಡೆಯಲಿಕ್ಕಿರುವುದು. ನಾವೆಲ್ಲರೂ ಎದ್ದು ನಿಂತು ಈ ಪುಣ್ಯ ಕಾರ್ಯದಲ್ಲಿ ಸೇರಿಕೊಳ್ಳೋಣ.
ಪೂಜ್ಯ ಶ್ರೀಕುಲೇನ ಉಪಸ್ಥಿತಿಡ್ ಈ ಧರ್ಮಸಭೆ ಪ್ರಾರಂಭ ಆದಿತ್ತು ಆ ಮುಖೇನ ಚಾಲನೆ ಪಡೆಯ ಸಭೆತ ರಟ್ಟನ ಏಕೆ ಇತ್ತೆ ಡಾಕ್ಟರ್ PS ಎಡಪಡಿ ತಾಯವ್ರನ್ನ